ಸಾಧ್ಯವಿಲ್ಲ. ಯಾವ ತಾಯಿಯ ಕಣ್ಣೀರಿಗೂ ತನ್ನ ಮಗುವನ್ನು ಉಳಿಸಲು ಸಾಧ್ಯವಿಲ್ಲ. ನಿಮ್ಮಂತ ದಾನಿಗಳ ರಕ್ತದಿಂದ ಮಾತ್ರ ಆ ಒಂದು ಮಗುವಿನ ಜೀವವನ್ನು ಉಳಿಸಬಹುದು. ಅಯ್ಯೂಬ್ ಮಂಚಲ ಇವರು ಕೂಡ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅದೇ ರೀತಿ ಸಮಾರಂಭದ ಅಬ್ದುಲ್ ರಹೂಫ್ ನಗರಸಭಾ ಸದಸ್ಯರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಯು ಎಚ್ ಫಾರೂಕ್ ಗೌರವಾಧ್ಯಕ್ಷರು ಸಫರ್. ಅದೇ ರೀತಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವ ನಜೀರ್ ಹುಸೇನ್ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಅಧ್ಯಕ್ಷರು. ಅದೇ ರೀತಿ ಸಫರ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾಗಿರ್ತಕ್ಕಂಥ ನಜೀರ್ ಹುಸೇನ್ ರವರು. ಅದೇ ರೀತಿ ಯಣಪಯ್ಯ ಆಸ್ಪತ್ರೆಯ ವೈದ್ಯರಾದಂತಹ ಡಾಕ್ಟರ್ ಶುಹಾ ಸಫರ್ ಸಂಸ್ಥೆಯ ಗೌರವಾಧ್ಯಕ್ಷರು. ಅದೇ ರೀತಿ ಯಣಪಯ್ಯ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಶುಹಾ ಮೇಡಮ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. ನಮ್ಮ ಕಾರ್ಯಕ್ರಮ ಯಶಸ್ಸು ಕಾಣಲಿ, ಸೃಷ್ಟಿಕರ್ತ ಅನುಗ್ರಹಿಸಲಿ. ಸೃಷ್ಟಿಕರ್ತ ಸೃಷ್ಟಿಗಳಿಗೆ ನೀಡಿದ ಪವಿತ್ರ ಕುರ್ಆನ್ನ ಕೆಲವೊಂದು ಸೂಕ್ತವನ್ನ ನಮ್ಮ ಮುಂದೆ ಪಠಿಸಲಿದ್ದಾರೆ. ವಿದ್ಯಾರ್ಥಿ ಆಫಿಲ್ ನಿಬಾಲ್, ನಮ್ಮ ಅಧ್ಯಕ್ಷರ ಸುಪುತ್ರ ಆಫಿಲ್ ನಿಬಾಲ್ ರವರ ಕಿರಾತನೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. والذين لا يدعون مع الله إلها آخر ولا يقتلون النفس التي حرم الله إلا بالحق ولا يزنون ومن يفعل ذلك يلقى أثاما يضاعف له العذاب يوم القيامة ويخلد فيه مهانا. يضاعف له العذاب يوم القيامة ويخلد فيه مهانا إلا من تاب وآمن وعمل عملا صالحا
يلقون فيها تحية وسلاما خالدين فيها حسنت مستقرا ومقاما كل ما يعبأ بكم ربي لولا دعاؤكم فقد كذبتم فسوف يكونون لزاما صدق الله العظيم. ಸುಂದರವಾದಂತಹ ಶಬ್ದ ಲಹರಿಯಲ್ಲಿ ಪವಿತ್ರ ಕುರ್ಆನ್ನ ಶ್ಲೋಕವನ್ನ ಬಹಳಷ್ಟು ಮೈ ನೆರವೇರಿಸುವಂತಹ ರೀತಿಯಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ ವಿದ್ಯಾರ್ಥಿ ಆಫಿಲ್, ಪವಿತ್ರ ಕುರ್ಆನ್ನ ಕಂಠಪಾಠ ವಿದ್ಯಾರ್ಥಿ ಆಫಿಲ್ ನಿಪಾಲ್ ರವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದೀಗ ನಮ್ಮ ನಿಮ್ಮ ಸಂಗಮ ಪ್ರೀತಿ ವಿಶ್ವಾಸಗಳ ಸಮಾಗಮ ನಮ್ಮ ಆಹ್ವಾನ ಮನ್ನಿಸಿ ಆಗಮಿಸಿದ ವೇದಿಕೆಯಲ್ಲಿರುವ ಗಣ್ಯರನ್ನು ಆಗಮಿಸಿದ ನಿಮ್ಮೆಲ್ಲರನ್ನು ಆತ್ಮೀಯ ನುಡಿಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ. ರೆಡಲ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿ ಜಾಕಿರ್ ಇಕ್ಲಾಸ್ ರವರು ಎಲ್ಲರನ್ನ ಆತ್ಮೀಯ ನುಡಿಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ. ಕರುಣಾನಿಧಿಯು ನಮ್ಮೆಲ್ಲರ ಪರಿಪಾಲಕನೂ ಆದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆರಂಭಿಸುತ್ತಿದ್ದೇನೆ. ದ್ವೇಷ ಉಳಿಸಿ, ಪ್ರೀತಿ ಗಳಿಸಿ, ಸ್ನೇಹ ಉಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಫರ್ ಸ್ಪೋರ್ಟ್ಸ್ ಕ್ಲಬ್, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್, ಮಂಚಿಲ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಹಾಗೂ ಎನೆಪೋಯ ಹಾಸ್ಪಿಟಲ್ ದೇರ್ಲಗಟ್ಟೆ ಇದರ ಸಹಯೋಗದಲ್ಲಿ ಮರ್ಹೂಮ್ ಅಬ್ದುಲ್ ರಹಮಾನ್ ಹಾಜಿ ಬೆಂಗ್ರೆ ಹಾಜಿ ಮಂಚಿಲ ಇವರ ಸ್ಮರಣಾರ್ಥ 77ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಸಾರ್ವಜನಿಕ 11ನೇ ಬೃಹತ್ ರಕ್ತದಾನ ಶಿಬಿರವನ್ನು ಇಂದು ಸಫರ್ ಮಂಚಿಲ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಆಯೋಜಿಸಿ ಸುಮಾರು 101 ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ್ದಾರೆ. 102 ಯೂನಿಟ್. ಇದೊಂದು ಬಹಳ ಖುಷಿಯ ನಮಗೆ ವಿಷಯವಾಗಿದೆ. ಪ್ರತಿ ವರ್ಷವೂ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್, ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇವರ ಸಹಯೋಗದೊಂದಿಗೆ ಪ್ರತಿ ಸಲವೂ ಆಚರಿಸುತ್ತಾ ಬಂದಿದೆ. ಈ ಬಾರಿ ಪ್ರತ್ಯೇಕವಾಗಿ ನಮಗೆ ಇಂದು ಒಂದು ಮಾದಕ ದ್ರವ್ಯ ಇದರ ಉಪಯೋಗದ ಬಗ್ಗೆ, ಅಡ್ಡ ಪರಿಣಾಮದ ಬಗ್ಗೆ ಒಂದು ಜಾಗೃತಿ ಮೂಡಿಸಲಿಕ್ಕೋಸ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನ ಅಧ್ಯಕ್ಷರು ಕೂಡ ಹೌದು, ಅದೇ ರೀತಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಅಧ್ಯಕ್ಷರು ಆದಂತಹ ಸಮಾಜ ಸೇವಕರು, ಕೊಡುಗೈ ದಾನಿಯೂ ಆದಂತಹ ನಮ್ಮ ಆತ್ಮೀಯ ಸಹೋದರ ನಜೀರ್ ಮಂಚಿಲ ಇವರನ್ನು ನಾನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಫರ್ ಅಂಡ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ನ ಮಾಜಿ ಅಧ್ಯಕ್ಷರು ಹಾಗೂ ನಗರಸಭೆಯ ಹಾಲಿ ಉಪಾಧ್ಯಕ್ಷರು ಆದಂತಹ ಅಯ್ಯೂಬ್ ಮಂಚಿಲ ಇವರನ್ನು ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನ ಮಾಜಿ ಅಧ್ಯಕ್ಷರು, ಸಾಗರ್ ಕಲೆಕ್ಷನ್ ನ ಮಾಲಕರು, ಕೊಡುಗೈ ದಾನಿಯೂ ಆದಂತಹ ಹಾಗೂ ಮಸ್ಜಿದುಲ್ ಹುದಾ ತೊಕ್ಕೋಟು ಇದರ ಟ್ರಸ್ಟಿಯೂ ಆದಂತಹ ನಮ್ಮ ಸಾಗರ್ ಇಸ್ಮಾಯಿಲ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಮಾಜಿ ಕೌನ್ಸಿಲರ್, ಸಮಾಜ ಸೇವಕರು ಆದಂತಹ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನ ಮಾಜಿ ಅಧ್ಯಕ್ಷರು ಆದಂತಹ ನಮ್ಮೊಂದಿಗೆ UH ಫಾರೂಕ್ ರವರಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಒಂದು ಜಾಗೃತಿಯನ್ನು ನೀಡಲಿಕ್ಕೋಸ್ಕರ ಮಾದಕ ದ್ರವ್ಯ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸಲು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ ಕಾರ್ಯಕ್ರಮವನ್ನು ಡಾಕ್ಟರ್ ಮುರಳಿ ಮೋಹನ್ ಚೊಂತೂರು. ಬ್ಲಡ್ಡಿನ ಮಾಹಿತಿ ಶಿಬಿರವನ್ನು ಹಂಚಲಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೊಂತೂರು, ಖ್ಯಾತ ವೈದ್ಯರು.
ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಅಧ್ಯಕ್ಷರು. ಇವರಿಗೂ ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಾದಕ ದ್ರವ್ಯದ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಡಾಕ್ಟರ್ ರೋಬೆನ್ ಅಬ್ರಹಂ ಜಾಕೋಬ್ ಅವರಿದ್ದಾರೆ. ಇವರನ್ನು ನಾನು ಬಹಳ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಎನಪೋಯ ಹಾಸ್ಪಿಟಲ್ನ ಡಾಕ್ಟರ್ ಸುಹಾ ರವರಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಅವರನ್ನು ನಾನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ನಿರೂಪಕರಾದಂತಹ ಹಮೀದ್ ಗೋಲ್ತಮಜಲ್ ರವರಿದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಾದಂತಹ ನಮ್ಮ ಹೊಸಕರುಳು ಬಲಗದ ಆಸಿಫ್ ರವರಿದ್ದಾರೆ. ಅವರು ಹಾಗೂ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಅದೇ ರೀತಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಪದಾಧಿಕಾರಿಗಳು, ಸದಸ್ಯರು ಎಲ್ಲರನ್ನು ಕೂಡ ನಾನೊಂದು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತಿದ್ದೇನೆ. ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಲ್ಲರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅವರು ಆ ಸಂಸ್ಥೆಯವರು ನಮ್ಮ ಬ್ಲಡ್ ಹೆಲ್ತ್ ಕೇರ್ಗೆ ಅದೇ ರೀತಿ ಸಫರ್ಗೆ ಒಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ. ದಯವಿಟ್ಟು ಅವರು ಬಂದು ಇದನ್ನ ಹಸ್ತಾಂತರ ಮಾಡಬೇಕಾಗಂತ ಇದ್ದೇವೆ. ಸಫರ್ ಅಯ್ಯೂಬ್ ಮಂಚಲ ಉಪಾಧ್ಯಕ್ಷರು ಸಫರ್ನ ದಯವಿಟ್ಟು ಅದನ್ನ ಪಡ್ಕೋಬೇಕು. ಸುಂದರವಾದಂತಹ ಒಂದು ಕ್ಷಣ, ಇಂದಿನ ಸುಂದರ ನೆನಪು ನಾಳಿನ, ಇಂದಿನ ಸುಂದರ ಕ್ಷಣ ನಾಳಿನ ಸುಂದರ ನೆನಪುಗಳಿಗೆ ಒಂದು ಪರಿವರ್ತನೆ. ಅದೇ ರೀತಿ ಸಫರ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಯಣಪಯ್ಯ ಆಸ್ಪತ್ರೆಗೆ ಹಸ್ತಾಂತರ ಮಾಡಬೇಕಾಗಂತ ಇದ್ದೇವೆ. ಯಣಪಯ್ಯ ಆಸ್ಪತ್ರೆಗೆ ಸಫರ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಒಂದು ಸ್ಮರಣಿಕೆ ಹಸ್ತಾಂತರ. ಬಹಳಷ್ಟು ಸುಂದರವಾದಂತಹ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಸಫರ್ ಸ್ಪೋರ್ಟ್ಸ್ ಕ್ಲಬ್ನವರು ಇದೀಗ ಯಣಪಯ್ಯ ಆಸ್ಪತ್ರೆಗೆ ಒಂದು ಸ್ಮರಣಿಕೆಯನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ. ಈ ಆಸ್ಪತ್ರೆಯಿಂದ ಒಂದು ಸತ್ತಾರ್ ರವರು, ಬಶೀರ್ ರವರು, ಸಫಾನ್ ರವರು, ಖಾದರ್ ರವರು ದಯವಿಟ್ಟು ಬನ್ನಿ. ನಮ್ಮ ಅಡ್ಮಿನ್ ಬಲಗ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆ ಅಡ್ಮಿನ್ ಬಲಗ ಬನ್ನಿ. ಯಣಪಯ್ಯ ಆಸ್ಪತ್ರೆಯಿಂದ ಒಂದು ಸ್ಮರಣಿಕೆ, ಅದೇ ರೀತಿ ಒಂದು ಪ್ರಮಾಣ ಪತ್ರವನ್ನು ಹಸ್ತಾಂತರ ಮಾಡ್ತಾರೆ ಬ್ಲಡ್ ಹೆಲ್ತ್ ಕೇರ್ಗೆ. ಅದೇ ರೀತಿ ಖಾದರ್ ಮಂಚೂರು, ಸಫಾನ್, ಬಶೀರ್ ಮಂಗಳೂರು ಎಲ್ಲರೂ ಕೂಡ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಪದಾಧಿಕಾರಿಗಳು. 5 ವರ್ಷಗಳ ಕಾಲ ನಿರಂತರವಾಗಿ ಓಡಾಡಿದಂತಹ ಏಕೈಕ ಸಂಸ್ಥೆ ಇದಾಗಿದೆ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆ. ಬಹಳಷ್ಟು ಕಾರ್ಯಕ್ರಮವನ್ನು 175ನೇ ಶಿಬಿರ ಆಯೋಜಿಸ್ತಾ ಇರುವ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ವರುಷದ ನೆದೆ ಒತ್ತಿ ಉರಿಯಲು ಕಿಡಿಯೊಂದು ಸಾಕು, ವರುಷದ ನೆದೆ ಒತ್ತಿ ಉರಿಯಲು ಕಿಡಿಯೊಂದು ಸಾಕು, ಹರುಷದ ಇದ್ದ ನೊಂದು ಬೇಯಲು ನುಡಿಯೊಂದು ಸಾಕು. ಜೀವನದಲ್ಲಿ ಯಾರನ್ನೂ ಕೂಡ ನೋಯಿಸದಂತಹ ಓರ್ವ ವ್ಯಕ್ತಿ ಶ್ರೀಯುತ ಸಫರ್ ಸ್ಪೋರ್ಟ್ಸ್ ಕ್ಲಬ್ನ ಉಪಾಧ್ಯಕ್ಷರು, ನಗರಸಭಾ ಉಪಾಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿಯಾದಂತಹ ಅಯ್ಯೂಬ್ ಮಂಚಲ ಈ ಕಾರ್ಯಕ್ರಮಕ್ಕೆ 2 ಮಾತು ಶುಭವನ್ನ ಹಾರೈಸುವ ಮೂಲಕ ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಮಂಚಿಲ ಮತ್ತು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟ್ರಿ ಇದರ ವತಿಯಿಂದ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ವರ್ಷ ಪ್ರತಿ ಆಚರಿಸುವಂತಹ ಒಂದು ಕಾರ್ಯಕ್ರಮ, ಬ್ಲಡ್ ಕೊಡುವಂತಹ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ನಾವು 6 ತಾರೀಕಿಗೆ ಈ ಕಾರ್ಯಕ್ರಮವನ್ನು ನಮ್ಮ ಮೀಟಿಂಗ್ ಅಲ್ಲಿ ಒಂದು ಡಿಸೈಡ್ ಮಾಡಲಾಗಿತ್ತು. ಕಾರಣಾಂತರ ಈ ದಿನ ನಾವು ಈ ಒಂದು ಬ್ಲಡ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಮುಂದೆ ಇರುವಂತಹ ಎಲ್ಲ ಪ್ರೀತಿಯ ಸಹೋದರರೇ ಮತ್ತು ಸಣ್ಣ ಪುಟ್ಟ ಮುದ್ದು ಮಕ್ಕಳೇ, ನಿಜವಾಗಿಯೂ ಬಹಳ ಖುಷಿಯಾಗ್ತಾ ಉಂಟು. ಇಲ್ಲಿಯ ಈ ಪ್ರದೇಶ ಬಹಳಷ್ಟು ದೊಡ್ಡ ಜನಸಾಂದ್ರತೆ ಇರುವಂತಹ ಒಂದು ಪ್ರದೇಶವಲ್ಲ ಮಂಚಿಲ ಅನ್ನೋದು. ಆದರೆ ಈ ಪ್ರದೇಶದಲ್ಲಿರುವಂತಹ ಈ ಸಂಘಟನೆಯ ಮೂಲಕ ನಮ್ಮ ಈ ಪ್ರದೇಶದ ಯುವಕರು ತಮ್ಮ ಎಜುಕೇಶನ್ ನೊಂದಿಗೆ ಉತ್ತಮ ಗುಣಮಟ್ಟದ ಜೀವನವನ್ನು ಕೂಡ ನಡೆಸುತ್ತಾ ಬಂದಿರುತ್ತಾರೆ.
ಏನು ಸ್ಪೋರ್ಟ್ಸ್ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಆರೋಗ್ಯ ಈ ಒಂದು ಕೆಲಸಗಳಲ್ಲಿ ತನ್ನನ್ನು ಈ ಸಂಸ್ಥೆಯ ಮೂಲಕ ತೊಡಗಿಸಿಕೊಳ್ಳುತ್ತಾ ಸಮಾಜದಲ್ಲಿ ಶಾಂತಿಯನ್ನು ನಿರಂತರವಾಗಿ ಸಮಾಜದಲ್ಲಿ ಮಾಡಲು ಸತತ ಪ್ರಯತ್ನವನ್ನು ಕೂಡ ಈ ಸಂಸ್ಥೆಯ ಹಿರಿಯರ ಮಾರ್ಗದರ್ಶನದ ಮೂಲಕ ಯುವಕರು ಇಲ್ಲಿಯ ತನಕ ಮಾಡಿಕೊಂಡು ಬಂದಿರುತ್ತಾರೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ, ಈ ಹಿಂದಿನ ನಮ್ಮ ಸಂಸ್ಥೆಯ ಹಲವಾರು ಅಧ್ಯಕ್ಷರುಗಳು ಯಾವ ರೀತಿಯಲ್ಲಿ ತಮ್ಮ ಸಾಮಾಜಿಕ, ರಾಜಕೀಯ ಬದುಕನ್ನು ಆದರ್ಶಮಯವಾಗಿ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರ, ಅದನ್ನು ಸಣ್ಣ ಪುಟ್ಟ ಯುವಕರು ನೋಡಿಕೊಂಡು ಅದರಂತೆಯೇ ಪರಿಸರದಲ್ಲಿ ಸಮಾಜಮುಖಿಯಾದ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲು ಈ ಸಂಸ್ಥೆ ಪ್ರೇರಣೆಯಾಗಿದೆ. ನಮ್ಮ ಸಂಸ್ಥೆಯ ಈಗಿನ ಅಧ್ಯಕ್ಷರ ಕಾರ್ಯ ಚಟುವಟಿಕೆಗಳು ಯಾವತ್ತೂ ಕೂಡ ನಮಗೆ ಎಲ್ರಿಗೂ ಖುಷಿ ನೀಡಿದೆ, ಮುದ ನೀಡಿದೆ. ಯಾಕೆಂತ ಹೇಳಿದ್ರೆ ಅವರು ಬಹಳ ಒಂದು ತಾಳ್ಮೆಯ ವ್ಯಕ್ತಿ ಮತ್ತು ಎಲ್ಲರೊಂದಿಗೂ ಒಂದು ಸೌಹಾರ್ದತೆಯಿಂದ ಜನರ ಪ್ರೀತಿಯನ್ನು ಸೆಳೆಯುವಂತಹ ಒಂದು ಅತ್ಯುತ್ತಮ ಗುಣವನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಆ ವ್ಯಕ್ತಿ ಇವತ್ತು ಕರ್ನಾಟಕ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇದರ ಅಧ್ಯಕ್ಷರು ಕೂಡ ಆಗಿರುವಂತದ್ದು ನಮ್ಗೆಲ್ಲರಿಗೂ ಖುಷಿ ತಂದಂತಹ ಒಂದು ವಿಚಾರ ಅಂತ ಎಲ್ಲೂ ಬಯಸ್ತೇನೆ ಬಂಧುಗಳೇ. ಅದೇ ರೀತಿ ನಮ್ಮ ಮಾಜಿ ಸಂಸ್ಥೆಯ ಅಧ್ಯಕ್ಷರು, ಈಗಿನ ಹಾಲಿ ಗೌರವಾಧ್ಯಕ್ಷರಾದಂತಹ ಫಾರೂಕ್ ರವರು ಕೂಡ ಹಲವಾರು ವರ್ಷಗಳಲ್ಲಿ ಸಂಸ್ಥೆಯನ್ನು ನಡೆಸಿಕೊಂಡು ಬಂದು ಸಾಮಾಜಿಕ, ರಾಜಕೀಯವಾದ ಚಿಂತನೆಗಳ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿರುವಂತವರು. ಅದೇ ರೀತಿ ಹಲವಾರು ಅಧ್ಯಕ್ಷರಿದ್ದಾರೆ. ಈಗ ಫತಾಕ್ ರವರಿದ್ದಾರೆ, ನಮ್ಮ ಖಾದರ್ ಅವರಿದ್ದಾರೆ, ಮುಸ್ತಫರ್ ಅವರಿದ್ದಾರೆ, ಹಲವಾರು ಅಧ್ಯಕ್ಷರುಗಳು. ಅದೇ ರೀತಿ ಮನ್ಸೂರ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಈ ಸಂಸ್ಥೆಯ ಮೂಲಕ ಸಮಾಜಮುಖಿಯಾದ ಕೆಲಸಕ್ಕೂ ಕೂಡ ತಮ್ಮ ರಾಜಕೀಯದ ಒಂದು ಭವಿಷ್ಯವನ್ನು ರೂಪಿಸಿಕೊಂಡವರು. ಅದೇ ರೀತಿ ನಮ್ಮ ಇಸ್ಮಾಯಿಲ್ ರವರು, ಸಾಗರ್ ಇಸ್ಮಾಯಿಲ್ ರವರು, ಅವರು ಯಾವುದೆಲ್ಲ ಸಂಸ್ಥೆಯೊಂದಿಗೆ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ಅವರು ಯುವಕರಾದ ನಂತರ ಈ ಅವರ ಯಾರು ತಮ್ಮಂದಿರಿದ್ದಾರೆ ಅವರೆಲ್ಲರೂ ಕೂಡ ಈ ಸಂಸ್ಥೆಯೊಂದಿಗೆ ಅನ್ಯೋನ್ಯತೆವಾದ ಒಂದು ಸಂಬಂಧವನ್ನು ಈಗಲೂ ಕೂಡ ಇಟ್ಟುಕೊಂಡಿದ್ದಾರೆ. ನಮ್ಮ ಸಂಸ್ಥೆ ಯಾವತ್ತೂ ಕೂಡ ಅವರ ಪ್ರೀತಿಗೆ ಚಿರಋಣಿಯಾಗಿದೆ ಅಂತ ನಾನು ಹೇಳಲು ಬಯಸ್ತೇನೆ. ಹೆಚ್ಚಿಗೆ ಏನು ಮಾತನಾಡದೆ ಈ ಒಂದು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತಹ ನಮ್ಮೆಲ್ಲ ಸಂಸ್ಥೆಯ ಸದಸ್ಯರಿಗೂ, ಫಿದಾ ಗಾಯ್ಸ್, ಮಂಚಿಲ ಎಸ್ಎಸ್ಎಫ್ ಮಂಚಿಲ, ಅದೇ ರೀತಿ ಮಂಚಿಲ ಅಸೋಸಿಯೇಷನ್ ಮತ್ತು ಇನ್ನಿತರ ಸುಲ್ತಾನ್ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳು. ಅದೇ ರೀತಿ ಬೆಳಿಗ್ಗೆ ಬಂದು ನಮ್ಮೊಂದಿಗೆ ಸಹಕರಿಸಿದಂತಹ, ನನ್ನ ಎದುರು ಕುಳಿತುಕೊಂಡಂತಹ ನನ್ನ ಎಲ್ಲ ಸಣ್ಣ ಪುಟ್ಟ ಮುತ್ತು ಮಕ್ಕಳಿಗೂ ಕೂಡ ಸಂಸ್ಥೆಯ ವತಿಯಿಂದ ಹೃದಯ ತುಂಬಿದ ಧನ್ಯವಾದಗಳು. ಅದೇ ರೀತಿ ಬ್ಲಡ್ ಕೇರ್ ಕರ್ನಾಟಕ ಇದರ ಅಧ್ಯಕ್ಷರು, ಸರ್ವ ಪದಾಧಿಕಾರಿಗಳು, ಸದಸ್ಯರು ಕೂಡ ಹೃದಯ ತುಂಬಿದ ಧನ್ಯವಾದಗಳು. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರ ಪೋಷಕರನ್ನ ರವರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ವಾಹಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಇತರ ಬಂಧುಗಳಿಗೆ ಹೃದಯ ತುಂಬಿದ ಧನ್ಯವಾದಗಳು. ಜನರ ವೇದನೆಯನ್ನ ಅರಿತವರು ದೊಡ್ಡವರು, ವಿಶಾಲ ಹೃದಯವಂತಿಕೆ ಸಿರಿ, ಸಮಸ್ಯೆಗಳಿಂದ ದೂರ ಸರಿಯುವ ಐಸಿರಿ, ಜವಾಬ್ದಾರಿಯೇ ಇವರ ಎಚ್ಚರಿಕೆಯ ಕಾರ್ಯವೈಖರಿ. ರಕ್ತದಾನದ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಅದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಖ್ಯಾತ ದಂತ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್. ಗಣ್ಯರೇ, ಬಹಳಷ್ಟು ತಡ ಆಗಿದೆ. ನಾನು ನೇರವಾಗಿ ನನ್ನ ವಿಚಾರಕ್ಕೆ ಬರ್ತೇನೆ. ರಕ್ತದಾನ ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಈ ವಿಚಾರದ ಬಗ್ಗೆ ಜಾಗೃತಿ ನೀಡಬೇಕು ಅಂತ ಹೇಳಿ ನನ್ನನ್ನು
ನಿಮ್ಮ ಬ್ಲಡ್ ಹೆಲ್ಪ್ ಕೇರ್ ಬಳಗದ ಸದಸ್ಯರು ಹೊಸ ಕೊರಳು ಬಳಗದ 20 ಸಂಭ್ರಮದಲ್ಲಿ ಒಂದು ರಕ್ತದಾನ ಕಾರ್ಯಕ್ರಮ ಮಾಡಿದಾಗ ನಾನು ಒಂದೆರಡು ಮಾತಾಡಿದಾಗ ನನ್ನನ್ನು ಬರಬೇಕು ಅಂತ ಹೇಳಿದ್ರು. ನಾವು ವೈದ್ಯರು ಇಂಥ ಒಂದು ಕಾರ್ಯಕ್ರಮಕ್ಕೆ ಬರ್ತೀನ ಅಂದ್ರೆ ನಮ್ಮ ತಪ್ಪಾಗ್ತದೆ ಅನ್ನುವ ದೃಷ್ಟಿಯಿಂದ ಮಾತ್ರ ನಾನು ಬಂದಿದ್ದು. ನಾವು ಕೆಲಸ ಇಲ್ಲದೆ ಬಂದದಲ್ಲ. ಇವತ್ತು 1000 ಕಾರ್ಯಕ್ರಮ ಇದ್ರೂ ಸಹ ಒಬ್ಬ ವೈದ್ಯನಾಗಿ ನಮಗೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ, ಬದ್ಧತೆ ಇದೆ. ನಾವು ಒಂದು ರಕ್ತದಾನದ ಬಗ್ಗೆ ಮಾಹಿತಿ ಕೊಟ್ಟು ಒಬ್ರು ರಕ್ತದಾನಕ್ಕೆ ಮುಂದಾಗಿ 4 ಜೀವ ಉಳಿದ್ರೆ ಅದು ಬಹುಶಃ ಅಲ್ಲ ಇರ್ಬೋದು, ರಾಮ ಇರ್ಬೋದು, ಕ್ರಿಸ್ತ ಇರ್ಬೋದು, ಅವರನ್ನ ಪ್ರೀತಿಸುವಂತ ಕೆಲಸ. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಬಂದಿದ್ದೇನೆ. ನೇರವಾಗಿ ರಕ್ತದಾನದ ವಿಚಾರಕ್ಕೆ ನಾನು ಬರ್ತೇನೆ. ರಕ್ತವನ್ನ ಕೃತಕವಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲದ ಕಾರಣ ನಮ್ಮ ದೇಹದಿಂದ ಒಬ್ಬ ವ್ಯಕ್ತಿಯಿಂದ ನೇರವಾಗಿ ರಕ್ತದಾನ ಮಾಡಬೇಕಾಗತ್ತೆ. ಈ ಕಾರಣದಿಂದ ಪ್ರತಿಯೊಬ್ಬರು ಸಹ ರಕ್ತದಾನ ಮಾಡಲೇಬೇಕು. ವಾಸ್ತವದ ಬಗ್ಗೆ ಮೊದಲು ಮಾತಾಡ್ತೇನೆ. ನಮ್ಮ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. ಒಂದು ದೇಶದ ಜನಸಂಖ್ಯೆಯ 1% ಜನರಷ್ಟು ಜನ ರಕ್ತದಾನ ಮಾಡಬೇಕು. ಅದು ಆ ದೇಶದ ರಕ್ತದ ಅವಶ್ಯಕತೆ. ಅಂದ್ರೆ 140 ಕೋಟಿಯಲ್ಲಿ 1.4 ಕ್ರೋರ್ ನಮ್ಮ ದೇಶದಲ್ಲಿ ಪ್ರತಿದಿನ ರಕ್ತದ ಅವಶ್ಯಕತೆ ಇರ್ತದೆ. 1.4 ಕ್ರೋರ್ ಆದ್ರೆ ಅಷ್ಟು ಆಗಲ್ಲ. ಪ್ರತಿದಿನ ನಮ್ಗೆ ಅಷ್ಟು ರಕ್ತ ಸಿಗುವುದಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಸುಮಾರು 12-13 ರಕ್ತದ ಬ್ಯಾಂಕ್ಗಳಿದೆ. ಅದು ಹೆರಿಗೆ ಸಂದರ್ಭ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಅಥವಾ ಇನ್ಯಾವುದೇ ಸಂದರ್ಭ ಇರ್ಬೋದು. ಕನಿಷ್ಠ ಸುಮಾರು 125ರಿಂದ 150 ಯೂನಿಟ್ಗಳ ರಕ್ತ ಅವಶ್ಯಕತೆ ಇದೆ ಮಂಗಳೂರಿನಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಸಾಧಾರಣ ಒಂದು 4500 5000 ರಕ್ತದ ಯೂನಿಟ್ಗಳ ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲಿ ದಿನವೊಂದಕ್ಕೆ 45ರಿಂದ 50,000 ಯೂನಿಟ್ ರಕ್ತದ ಅವಶ್ಯಕತೆ ಇದೆ. ಈ ರಕ್ತವನ್ನು ಪೂರೈಸುವುದು ಎಲ್ಲಿಂದ? ನಿಮ್ಮಂತಹ ರಕ್ತದಾನಿಗಳಿಂದ ಮಾತ್ರ ಸಾಧ್ಯ. ಕೃತಕವಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲದ ಕಾರಣದಿಂದ ನಿಮ್ಮಂತ ಉದಾರ ಹೃದಯದ ದಾನಿಗಳಿಂದ ಪಡೆದಂತ ರಕ್ತವನ್ನ ನಾವು ವೈದ್ಯರುಗಳು ಬಳಸಿಕೊಂಡು ನಿಮ್ಮ ಜೀವವನ್ನು ಉಳಿಸುವ ಕೆಲಸವನ್ನ ಮಾಡ್ತೇವೆ. ಒಂದು ಸೇಯಿಂಗ್ ಇದೆ, ಇಫ್ ಯು ವಾಂಟ್ ಟು ಸೇವ್ ಸಂಬಡೀಸ್ ಲೈಫ್ ಯು ನೀಡ್ ನಾಟ್ ಟು ಬಿ ಎ ಡಾಕ್ಟರ್, ಯು ಶುಡ್ ಬಿ ಎ ಹ್ಯೂಮನ್ ಬೀಯಿಂಗ್. ಒಬ್ಬ ಮನುಷ್ಯನ ಜೀವವನ್ನ ಉಳಿಸಬೇಕಾದ್ರೆ ನೀವು ವೈದ್ಯರೇ ಆಗಬೇಕಿಲ್ಲ, ನೀವು ಮನುಷ್ಯರಾದರೆ ಸಾಕು ಅಂತ ಹೇಳಿ. ನೀವು ಮನುಷ್ಯತ್ವ ಇರುವಂತಹ ಮನುಷ್ಯರಾದ್ರೆ ನೀವು ಕೊಡುವ ಒಂದು ಬಾಟ್ಲು ರಕ್ತದಿಂದ 4 ಜೀವಗಳನ್ನ ಉಳಿಸಲಿಕ್ಕೆ ಸಾಧ್ಯ ಇದೆ. ನೀವು ಕೊಡುವ ರಕ್ತ ಕೇವಲ 350ರಿಂದ 450 ml. ಆ ರಕ್ತವನ್ನ ನಾವು ರಕ್ತ ಶುದ್ಧೀಕರಿಸಿ ಅದರಲ್ಲಿ ಯಾವ್ದಾದ್ರು ರೋಗ ಇದೆಯೋ ಇಲ್ಲವೋ ಅಂತ ಹೇಳಿ ಪರಿಶೀಲಿಸಿ ಇನ್ನೊಬ್ಬರಿಗೆ ಕೊಟ್ಟು ಜೀವ ಉಳಿಸುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಿಮ್ಮಲ್ಲಿ ನೀವು ಕೊಟ್ಟಂತಹ ರಕ್ತ ಯಾವ ಬ್ಲಡ್ ಗ್ರೂಪ್ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರ್ಬೋದು. A ಪಾಸಿಟಿವ್, B ಪಾಸಿಟಿವ್, O ಪಾಸಿಟಿವ್ ಎಲ್ಲ ಗೊತ್ತಿದೆ ನಿಮ್ಗೆ. ಇವತ್ತು ನಾನು ರಕ್ತದಾನದ ಬಗ್ಗೆ ಜಾಗೃತಿ ಮಾಡಿಸಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ 102 ಜನ ರಕ್ತದಾನ ಮಾಡಿದ್ದಾರೆ. ಆದ್ರೆ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನ ವೈದ್ಯನಾಗಿ ನಾನು ನಿಮ್ಮ ಹತ್ರ ಹೇಳಬೇಕಾಗತ್ತೆ. ನಿಮ್ಮದು ರ್ಯಾರ್ ಬ್ಲಡ್ ಗ್ರೂಪ್ ಆದ್ರೆ ನೀವು ದಯವಿಟ್ಟು ರಕ್ತದಾನ ಇಂತಹ ಕ್ಯಾಂಪ್ಗಳಲ್ಲಿ ಮಾಡಬೇಡಿ. ಯಾಕೆಂತ ಹೇಳಿದ್ರೆ O ನೆಗೆಟಿವ್ ಟೋಟಲ್ 100 ಜನರಲ್ಲಿ 7 ಜನರಿಗೆ ಮಾತ್ರ O ನೆಗೆಟಿವ್ ಬ್ಲಡ್ ಇರ್ತದೆ. ಕಾಮನ್ ಬ್ಲಡ್ ಗ್ರೂಪ್ A ಪಾಸಿಟಿವ್ ಮತ್ತೆ O ಪಾಸಿಟಿವ್. 100ರಲ್ಲಿ ಸುಮಾರು 60 ಜನರಿಗೆ A ಪಾಸಿಟಿವ್, O ಪಾಸಿಟಿವ್ ರಕ್ತ ಇರ್ತದೆ. ಅಂತಹ ರಕ್ತ ನೀವು ಕೊಟ್ಟರೆ ಇಮಿಡಿಯೇಟ್ ಬಳಕೆ ಆಗ್ತದೆ ಆಸ್ಪತ್ರೆಗಳಲ್ಲಿ. ರ್ಯಾರ್ ಬ್ಲಡ್ ಗ್ರೂಪ್ ನವರು ಇಂತಹ ಕ್ಯಾಂಪ್ಗಳಲ್ಲಿ ರಕ್ತದಾನ ಮಾಡಿದ್ರೆ ನಿಮ್ಮಂದ ತೆಗೆದುಕೊಂಡಂತಹ ರಕ್ತವನ್ನ 40 ದಿವಸದ ಒಳಗೆ ನಾವು ಬಳಸಬೇಕಾಗತ್ತೆ. ನೀವು ಕೊಟ್ಟಂತಹ ರಕ್ತದಲ್ಲಿ ಅದನ್ನ ನಾವು 4 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ 40 ದಿವಸಗಳ ಕಾಲ ಶೇಖರಿಸಿ ಇಡಬಹುದು. ಅದರ ಒಳಗೆ ಇನ್ನೊಬ್ಬರಿಗೆ ಕೊಡ್ಬೇಕಾಗತ್ತೆ. ರ್ಯಾರ್ ಬ್ಲಡ್ ಗ್ರೂಪ್ O ನೆಗೆಟಿವ್ ಕೇವಲ 7% ಜನರಿಗೆ, 100ರಲ್ಲಿ 7 ಜನರಿಗೆ ಮಾತ್ರ ಇರ್ತದೆ. ಸೊ ಅದರ ಅವಶ್ಯಕತೆ ಬರುವುದಿಲ್ಲ. ಈ ಕಾರಣದಿಂದ ನಿಮ್ಮ ಬ್ಲಡ್ ಗ್ರೂಪ್ O ನೆಗೆಟಿವ್, A ನೆಗೆಟಿವ್, AB ನೆಗೆಟಿವ್ ಇಂತಹ ರ್ಯಾರ್ ಬ್ಲಡ್ ಗ್ರೂಪ್ ಆದ್ರೆ ನೀವು ಇಂತಹ ರಕ್ತದಾನ ಶಿಬಿರಗಳಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿ ನಾನು ಯಾವತ್ತೂ ರಕ್ತದಾನ ಮಾಡ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿದ್ರೆ ಬ್ಲಡ್ ಬ್ಯಾಂಕಿನವರು ನಿಮ್ಮ ನಿಮ್ಮ ನಂಬರ್ ಅನ್ನ ತೆಗೆದಿಟ್ಕೊಳ್ತಾರೆ. ಅಗತ್ಯ ಬಿದ್ದಾಗ ನಿಮ್ಮಿಂದ ರಕ್ತವನ್ನ ಪಡೆದುಕೊಳ್ತಾರೆ. ಸೊ ನೀವು ಕಾಮನ್ ಬ್ಲಡ್ ಗ್ರೂಪ್ ಆಗಿದ್ರೆ ಇಂತಹ ಕ್ಯಾಂಪ್ಗಳಲ್ಲಿ ನಿರಂತರವಾಗಿ ರಕ್ತದಾನ ಮಾಡ್ತಾ ಇರಿ. ಒಬ್ಬ ಮನುಷ್ಯ 18 ವರ್ಷದಿಂದ 65 ವರ್ಷದವರೆಗೆ ರಕ್ತದಾನ ಮಾಡಬಹುದು. ಅಂದ್ರೆ 40 ಗಂಡಸರು ವರ್ಷಕ್ಕೆ 4 ಬಾರಿ, ಹೆಂಗಸರು ವರ್ಷಕ್ಕೆ 3 ಬಾರಿ ರಕ್ತದಾನ ಮಾಡಬಹುದು. 18ರಿಂದ 65 ವರ್ಷ ಅಂದ್ರೆ ಸುಮಾರು 47 ವರ್ಷಗಳ ಕಾಲ ನೀವು ವರ್ಷಕ್ಕೆ 4 ಸರ್ತಿ ರಕ್ತದಾನ ಮಾಡೋದಿದ್ರೆ ಸುಮಾರು ನೀವು 190 ಬಾರಿ ಜೀವಮಾನದಲ್ಲಿ ರಕ್ತ ನೀಡ್ಲಿಕ್ಕಾಗತ್ತೆ. ಒಮ್ಮೆ 350 ml ಅಂದ್ರೆ ನಿಮ್ಮ ಜೀವಮಾನದಲ್ಲಿ ನಿಮ್ಮ ದೇಹದಲ್ಲಿ ಕೇವಲ 5 ಲೀಟರ್ ಇದ್ರೂ ಸಹ ನೀವು 280 ಲೀಟರ್ ರಕ್ತವನ್ನ ದಾನ ಮಾಡ್ಲಿಕ್ಕಾಗತ್ತೆ. 280 ಲೀಟರ್ ರಕ್ತ ದಾನ ಮಾಡಿ ನೀವು
ನಿಮ್ಮ ಜೀವಮಾನದಲ್ಲಿ ಸುಮಾರು ಒಂದು 600 ಜನರ ರೋಗಿಯ ಜೀವವನ್ನ ಉಳಿಸಲಿಕ್ಕೆ ಸಾಧ್ಯ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ 500ರಿಂದ 600 ಮಂದಿ ಜೀವವನ್ನು ಉಳಿಸಲಿಕ್ಕೆ ರಕ್ತದಾನದಿಂದ ಸಾಧ್ಯ. ಈ ಎಲ್ಲ ಹಿನ್ನೆಲೆಯಲ್ಲಿ ನೀವು 18 ವರ್ಷ ಕಳೆದ ನಂತರ ನಿರಂತರವಾಗಿ ಗಂಡಸರಾಗಿದ್ರೆ ವರ್ಷಕ್ಕೆ 4 ಬಾರಿ, ಮಹಿಳೆಯರಾಗಿದ್ರೆ ವರ್ಷಕ್ಕೆ 3 ಬಾರಿ ರಕ್ತದಾನ ಮಾಡಿ ಆ ರಕ್ತವನ್ನ ನಾವು ರೋಗಿಯ ಜೀವ ಉಳಿಸಲಿಕ್ಕೆ ನಾವು ಬಳಸಿಕೊಳ್ತೇವೆ. 18 ವರ್ಷ ದಾಟಿ 45 kgಗಿಂತ ಜಾಸ್ತಿ ಇರಬೇಕು, ನಿಮ್ಮ ಹಿಮೋಗ್ಲೋಬಿನ್ 12.5ಕ್ಕಿಂತ ಜಾಸ್ತಿ ಇರಬೇಕು, ಮತ್ತು ನಿಮಗೆ ರಕ್ತ ಕೊಡಬೇಕು ಅನ್ನುವ ಒಂದು ದೊಡ್ಡ ಹೃದಯ ಇರಬೇಕು. ಹಾಗಿದ್ರೆ ಮಾತ್ರ ನೀವು ರಕ್ತದಾನ ಮಾಡ್ಲಿಕ್ಕೆ ಆಗತ್ತೆ. ಒಂದು ಮಾತಿದೆ, ಟೀಯರ್ಸ್ ಆಫ್ ಎ ಮದರ್ ಕೆನಾಟ್ ಸೇವ್ ಪೇಷಂಟ್ಸ್ ಲೈಫ್ ಬಟ್ 1 ಯೂನಿಟ್ ಆಫ್ ಬ್ಲಡ್ ಕ್ಯಾನ್. ಒಬ್ಬ ತಾಯಿಯ ಕಣ್ಣೀರಿನಿಂದ ಒಂದು ಮಗುವಿನ ಜೀವವನ್ನ ಉಳಿಸಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನೀವು ಕೊಡುವ 4 ಹನಿ ರಕ್ತದಿಂದ ಇನ್ನೊಂದು ಜೀವವನ್ನ ಉಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಹೀರೋಗಳಾಗಬೇಕಾಗಿದ್ರೆ, ಒಬ್ರು ಮಾನವೀಯ ಹೃದಯವುಳ್ಳ ಮನುಷ್ಯರಾಗಿದ್ರೆ ನೀವು ರಕ್ತದಾನ ಮಾಡಿದ್ರೆ ಖಂಡಿತವಾಗಿಯೂ ಸಹ ಇನ್ನೊಂದು ಜೀವವನ್ನ ಉಳಿಸಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಕಾರಣದಿಂದ ನಾವು ವೈದ್ಯರು ಒಂದು ಹೇಳ್ತೇವೆ, ಎವ್ರಿ ಬ್ಲಡ್ ಡೋನರ್ ಇಸ್ ಅ ಹೀರೋ ಅಂತ ಹೇಳಿ. ಪ್ರತಿಯೊಬ್ಬ ರಕ್ತದಾನಿಯನ್ನು ನಾವು ಹೀರೋ ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದ್ರೆ, ನೀವು ಕೊಡುವ ರಕ್ತದಿಂದ 4 ಡಿವೈಡ್ ಮಾಡ್ಲಿಕ್ಕೆ ಆಗತ್ತೆ. ನಾವು ಯೂನಿಟ್ಗೆ ತಗೊಳ್ಳೋದಾದ್ರೆ ಅದನ್ನ ಕ್ರಯೋಪ್ರಿಟೇಟ್ ಆಗಿ ಮಾಡಬಹುದು, ಬಿಳಿ ರಕ್ತ ಕಣವಾಗಿ ಮಾಡಬಹುದು, ಅಥವಾ ಪ್ಲೇಟ್ಲೆಟ್ ಆಗಿ ಸೆಪರೇಟ್ ಮಾಡಬಹುದು, ಅಥವಾ ಹೋಲ್ ಬ್ಲಡ್ ಆಗಿ ಕೊಡಬಹುದು. ಸೊ ಒಂದು 250 ml ರಕ್ತದಿಂದ 4 ಜೀವವನ್ನು ಉಳಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಕಾರಣದಿಂದ ಅಗತ್ಯ ಬಿದ್ದಾಗ ಎಲ್ಲ ನೀವು ಸ್ಥಳೀಯ ಆಸ್ಪತ್ರೆಗಳಲ್ಲಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿ ಅಗತ್ಯ ಬಿದ್ದಾಗ ರಕ್ತವನ್ನ ನೀಡಿ. ಕೆಲವೊಂದು ಪ್ರದೇಶಗಳಲ್ಲಿ ರಕ್ತದಾನ ಮಾಡಬಾರದು ಅಂತಿದೆ. ನೀವು ಲಸಿಕೆ ಹಾಕಿಕೊಂಡಿದ್ರೆ, ಕೊರೋನಾ ಬಂದಾಗ ನಾವೆಲ್ಲ ಲಸಿಕೆ ಹಾಕಿಸಿ ರಕ್ತದ ಬಗ್ಗೆ ನಮಗೆ ತೊಂದರೆ ಆಗಿತ್ತು, ರಕ್ತದ ಶಾರ್ಟೇಜ್ ಆಗಿತ್ತು. ಹೆಪಟೈಟಿಸ್ ವ್ಯಾಕ್ಸಿನೇಷನ್, ಲಿವರ್ ಸಮಸ್ಯೆ ಇದ್ರೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ರೆ, ಅನ್ಕಂಟ್ರೋಲ್ಡ್ BP ಇದ್ರೆ, ರಕ್ತದೊತ್ತಡ ಇದ್ರೆ, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು, ಕಿಡ್ನಿ ಸಂಬಂಧಿ ಕಾಯಿಲೆಗಳಿದ್ರೆ ನೀವು ರಕ್ತದಾನ ಮಾಡಂಗಿಲ್ಲ. ಆದ್ರೆ ನೀವು ಹೆಲ್ದಿ ಆಗಿದ್ರೆ, ಈಗ ತಾನೇ ಹೇಳಿದಾಗೆ 18 ವರ್ಷ ದಾಟಿ 45 kgಗಿಂತ ಜಾಸ್ತಿ ಇರಬೇಕು, 12.5 ಗಿಂತ ಜಾಸ್ತಿ ಹಿಮೋಗ್ಲೋಬಿನ್ ಇದ್ರೆ ನೀವು ನಿರಂತರವಾಗಿ ರಕ್ತದಾನ ಮಾಡಬೇಕಾಗತ್ತೆ. ಮಾಡಿದ್ರೆ ಒಳ್ಳೇದು. ವೈದ್ಯರುಗಳಿಗೆ ಆಕ್ಸಿಡೆಂಟ್ ಆದಾಗ, ಹೆರಿಗೆ ಸಂದರ್ಭಗಳಲ್ಲಿ, ಕ್ಯಾನ್ಸರ್ ಸರ್ಜರಿಗಳಲ್ಲಿ, ಮೇಜರ್ ಸರ್ಜರಿಗಳಲ್ಲಿ ರಕ್ತದ ಅವಶ್ಯಕತೆ ಇರ್ತದೆ. ನಮ್ಮ ಮಂಗಳೂರಿನಲ್ಲಿ ಬಹಳಷ್ಟು ಅಗತ್ಯ ಇದೆ. ಈಗ ತಾನೇ ಹೇಳಿದೆ, ಸುಮಾರು 150 ಯೂನಿಟ್ಗಳ ರಕ್ತ ಅವಶ್ಯಕತೆ ಇದೆ. ಸೊ ನಿಮ್ಮ ಪಕ್ಕದಲ್ಲಿರುವಂತಹ, ಇಲ್ಲಿ ದೇರಳಕಟ್ಟೆ ಕಣಚೂರಿನಿಂದ ಹಿಡಿದು, ಏನಪ್ಪೋದಿಂದ ಹಿಡಿದು, KS ಹೆಗ್ಡೆಯಿಂದ ಹಿಡಿದು, ರೆಡ್ ಕ್ರಾಸ್, ಲೇಡಿ ಗೋಶನ್, ವೆನ್ಲಾಕ್, ಶ್ರೀನಿವಾಸ ಆಸ್ಪತ್ರೆ, KMC ಆಸ್ಪತ್ರೆ, ಎಲ್ಲ ಕಡೆ ರಕ್ತ ಬ್ಯಾಂಕ್ಗಳಿದೆ. ನೀವು ಕೊಡುವ ರಕ್ತವನ್ನ ಅದನ್ನ ಶೇಖರಿಸಿಟ್ಕೊಂಡು ಅಗತ್ಯ ಬಿದ್ದಾಗ ರೋಗಿಗಳಿಗೆ ಕೊಡ್ತಾರೆ. ಇನ್ನೊಂದು ತಪ್ಪು ಕಲ್ಪನೆ ಇದೆ, ರೋಗಿಗಳಿಂದ ರಕ್ತವನ್ನ ತಗೊಂಡು ಅವರು ರಕ್ತದ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿ. ದಯವಿಟ್ಟು ಸಿನಿಮಾಗಳಲ್ಲಿ ತೋರಿಸಿದಾಗೆ ಒಬ್ಬ ವ್ಯಕ್ತಿಯ ದೇಹದಿಂದ ರಕ್ತವನ್ನು ನೇರವಾಗಿ ಇನ್ನೊಂದು ವ್ಯಕ್ತಿಗೆ ಕೊಡುವುದಿಲ್ಲ. ಅದು ಹಿಂದಿ ಸಿನಿಮಾಗಳಲ್ಲಿ ಮಾತ್ರ ಕಾಣುವಂತದ್ದು. ನಿಮ್ಮ ದೇಹದಿಂದ ತೆಗೆದಂತಹ ರಕ್ತವನ್ನ ಅದನ್ನ ಪರಿಶೀಲಿಸ್ತಾರೆ, ಅದರ ಪರಿಶುದ್ಧತೆಯನ್ನ ಪರೀಕ್ಷೆ ಮಾಡ್ತಾರೆ. HIV ಇದೆಯಾ, ಹೆಪಟೈಟಿಸ್ ಇದೆಯಾ, ಅಥವಾ ಸಿಫಿಲಿಸ್ ಇದೆಯಾ, ಯಾವುದಾದ್ರೂ ರೋಗ ಇದೆಯಾ ಅಂತ ಹೇಳಿ ಎಲ್ಲವನ್ನ ಪರೀಕ್ಷೆ ಮಾಡ್ತಾರೆ. ಈ ಪರೀಕ್ಷೆಗೆ ಕನಿಷ್ಠ 650 ರೂಪಾಯಿ ಖರ್ಚಾಗ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ 650 ರೂಪಾಯಿಗಳಿಗೆ ಸರ್ಕಾರ ಸಬ್ಸಿಡಿ ಕೊಡ್ತದೆ. BPL ಕಾರ್ಡ್ ಹೋಲ್ಡರ್ಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಅದರ ಟೆಸ್ಟಿಂಗ್ ಚಾರ್ಜ್ ಅನ್ನ ಸರ್ಕಾರ ಕೊಡುತ್ತೆ. ಆದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನೀವು ರಕ್ತ ಬೇಕು ಅಂತ ಹೇಳಿ ಆದ್ರೂ ನೀವು ರಕ್ತ ರಿಪ್ಲೇಸ್ಮೆಂಟ್ ಮಾಡಿದ್ರು ಸಹ ನೀವು ಕನಿಷ್ಠ 450ರಿಂದ 500 ರೂಪಾಯಿ ಕೊಡಬೇಕಾಗತ್ತೆ. ಅದು ರಕ್ತವನ್ನ ಮಾರಾಟ ಮಾಡೋದಲ್ಲ. ಇವತ್ತು ನೀವು ಕೊಟ್ಟಂತ ರಕ್ತಕ್ಕೆ, ಪ್ರತಿಯೊಂದು ಯೂನಿಟ್ ರಕ್ತಕ್ಕೂ ಸಹ 450ರಿಂದ 500 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ನಿಮ್ಮ ಏನಪ್ಪ ಆಸ್ಪತ್ರೆಯವರು. ಅದನ್ನ ನೇರವಾಗಿ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಯಾವ ಬ್ಲಡ್ ಗ್ರೂಪ್, ಅದರ ಪರೀಕ್ಷೆಯನ್ನ ಮಾಡಿ ಅದನ್ನ ಇನ್ನೊಬ್ಬರಿಗೆ ಕೊಡ್ಬೇಕಾಗತ್ತೆ. ಸೊ ದಯವಿಟ್ಟು ರಕ್ತದ ವ್ಯಾಪಾರ ಆಸ್ಪತ್ರೆಗಳು ಮಾಡ್ತಾರೆ ಅಂತ ತಿಳ್ಕೋಬೇಡಿ. ನೀವು ಕೊಟ್ಟಂತ ರಕ್ತದ ಒಂದೊಂದು ಹನಿಯನ್ನು ಸಹ ಹಾಳು ಮಾಡುವುದಿಲ್ಲ ವೈದ್ಯರುಗಳು. ಪ್ರತಿಯೊಂದು ರಕ್ತವನ್ನು ಸಹ ನಾವು ಬಳಸ್ತೇವೆ. ಆ ಮೂಲಕ ನಿಮ್ಮ ಉದ್ದೇಶ ಏನಿದೆ, ರಕ್ತದಿಂದ ಜೀವ ಉಳಿಸಬೇಕು ಅಂತ ಹೇಳುವುದನ್ನ ಖಂಡಿತವಾಗಿಯೂ ಸಹ ನಾವು ಬಳಸಿಕೊಳ್ತೇವೆ. ನಿಮಗೆ ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಸಿದಂತಹ ಸಾರ್ಥಕತೆ ಬರ್ತದೆ. ಜೀವ ಉಳಿಸಿದಂತಹ ಸಾರ್ಥಕತೆ ಖಂಡಿತವಾಗಿ ನಿಮಗೆ ಬರ್ತದೆ, ಪುಣ್ಯ ಬರ್ತದೆ. ಅದರ ಜೊತೆಗೆ
ಬ್ರಿಟಿಷ್ ಲ್ಯಾನ್ಸೆಟ್ ಜರ್ನಲ್ ನಲ್ಲಿ ಒಂದು ಪಬ್ಲಿಷ್ ಆಗಿದೆ. ನೀವು ರಕ್ತದಾನ ಮಾಡುವುದರಿಂದ ನಿಮಗೆ ಹೃದಯಾಘಾತ ಆಗುವ ಸಾಧ್ಯತೆ 50% ಕಡಿಮೆ ಆಗ್ತದೆ ಅಂತ ಹೇಳಿ. ಸೊ ನಿರಂತರವಾಗಿ ರಕ್ತದಾನ ಮಾಡುವುದರಿಂದ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ನಿಮ್ಮ ರಕ್ತದ ಒತ್ತಡ ಕಡಿಮೆ ಆಗ್ತದೆ. ಕೊಲೆಸ್ಟ್ರಾಲ್ ಕಡಿಮೆ ಆಗಿ ರಕ್ತದ ಒತ್ತಡ ಕಡಿಮೆ ಆದಾಗ ನಿಮಗೆ ಹೊಸ ಉಲ್ಲಾಸ ಬರ್ತದೆ, ನೀವು 4 ವರ್ಷ ಜಾಸ್ತಿ ಬದುಕ್ತೀರಾ, ಮತ್ತೆ ನಿಮಗೆ ಹೃದಯಾಘಾತ ಆಗುವ ಸಂಭವ 50% ಕಡಿಮೆ ಆಗ್ತದೆ. ಈ ಎಲ್ಲ ಕಾರಣದಿಂದ ನೀವೆಲ್ಲರೂ ಸಹ ನಿರಂತರವಾಗಿ ರಕ್ತದಾನ ಮಾಡಿ, ರಕ್ತದಾನ ಮಾಡುತ್ತಾ ಒಂದು ಸುದೃಢವಾದಂತಹ ಆರೋಗ್ಯಪೂರ್ಣವಾದ ಸಮಾಜವನ್ನು ನಾವು ಕಟ್ಟೋಣ ಅಂತ ನಾನು ಹೇಳ್ತೇನೆ. ಈ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ರಕ್ತದಾನದ ಬಗ್ಗೆ ಒಂದು ಪುಸ್ತಕ ಸಹ ಇದೆ, ಡೋನರ್ ಇಸ್ ಅ ಹೀರೋ, ದ ಲೈಫ್ ಸೇವರ್ ಅಂತ ಹೇಳಿ. ಅದೇ ರೀತಿ ಕನ್ನಡದಲ್ಲಿ ಸಹ ಪುಸ್ತಕ ಇದೆ, ಯಾರಿಗಾದ್ರೂ ಬೇಕಿದ್ರೆ ಹೇಳಿ, ನಾವು ಉಚಿತವಾಗಿ ಕೊಡ್ತೇವೆ. ನಿರಂತರವಾಗಿ ಈ ರೀತಿಯ ಶಿಬಿರಗಳು ನಡೀತಾ ಇರಲಿ. ಇವತ್ತು 175ನೆಯ ಬ್ಲಡ್ ರಕ್ತದಾನ ಶಿಬಿರ ಅಂತ ಹೇಳಿ ನಮಗೆ ಬಹಳಷ್ಟು ಖುಷಿ ಆಯಿತು. ಇಂತಹ ಸಂಘಟನೆಗಳು, ಬ್ಲಡ್ ಹೆಲ್ತ್ ಕೇರ್ ಅಂತಹ ಸಾವಿರಾರು ಸಂಘಟನೆಗಳು ಇದೆ. ನೀವು ಇನ್ನಷ್ಟು ರಕ್ತದಾನವನ್ನ ಮಾಡಿ, ನೀವು ಮಾಡುವ ಕೆಲಸದಿಂದ ನಮ್ಮ ವೈದ್ಯರುಗಳ ಕೆಲಸ ಸುಲಭ ಆಗ್ತದೆ. ಜೀವ ಉಳಿಸ್ಲಿಕ್ಕೆ ನೀವು ನಮಗೆ ಸಹಾಯ ಮಾಡ್ತೀರಾ. ಜೀವ ಉಳಿಸುವ ಕೆಲಸವನ್ನ ನೀವು ನಿರಂತರವಾಗಿ ಮಾಡ್ತಾ ಇರಿ. ನಿಮ್ಮ ಮಾಡಿದಂತಹ ಸೇವೆಗೆ ಅಲ್ಲಾಹ್ ಅಥವಾ ನಮ್ಮ ಶ್ರೀರಾಮ ಅಥವಾ ಕ್ರೈಸ್ತ ಖಂಡಿತವಾಗಿ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. ಪುಟ್ಟ ಮಕ್ಕಳೇ, ಇವತ್ತು ವಿಚಾರ ಏನು ಅಂತ ಹೇಳಿದ್ರೆ ಬಹಳ ಒಂದು ಖುಷಿಯ ಸಂದರ್ಭ. ಯಾಕಂತ ಹೇಳಿದ್ರೆ ಒಂದೇ ದಿವಸ ಕೇವಲ ಅರ್ಧ ಕಿಲೋಮೀಟರ್ ವ್ಯಾಪ್ತಿಯೊಳಗೆ 2 ಶಿಬಿರ. ಆ 2 ಶಿಬಿರದ ಮಧ್ಯೆ ಕೂಡ 102 ಯೂನಿಟ್ ಅನ್ನು ಇವತ್ತು ಸಂಗ್ರಹಿಸಿದ್ದು ಅದು ನಮ್ಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಅಧ್ಯಕ್ಷರು ನಜೀರ್ ಹುಸೇನ್ ರವರು ಬಹಳ ಅದ್ಭುತವಾದಂತ ಒಂದು ಕಾರ್ಯಕ್ರಮ, ಇವತ್ತೊಂದು ಮಾಹಿತಿ ಕಾರ್ಯಕ್ರಮವನ್ನ ಈಗಾಗಲೇ ತಾವು ನೀಡಿದ್ದೀರಾ. ಹಾಗೆ ಇನ್ನೊಂದು ಕಾರ್ಯಕ್ರಮ ಡ್ರಗ್ಸ್ನ ಬಗ್ಗೆ ಮಾಹಿತಿ. ಯಾಕಂತ ಹೇಳಿದ್ರೆ ಈಗ ವ್ಯಾಪಕವಾಗಿ ಬೆಳೆಯತಕ್ಕಂತ ಒಂದು ಡ್ರಗ್ಸ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಯಾರಿಗೆ ಹರಾಮಾಗಿದೆಯೋ ಅವರು ಇವತ್ತು ಮುಂದೆ ಇದ್ದಾರೆ. ಯಾರಿಗೆ ಹರಾಮಾಗಿದೆ? ಮುಸಲ್ಮಾನರಿಗೆ ಪ್ರತ್ಯೇಕವಾಗಿ ಡ್ರಗ್ಸ್ ಅನ್ನೋದು ಹರಾಮ್, ಮುಟ್ಲೇಬಾರದು, ಅದರ ಹತ್ತಿರನೂ ತುಳಿಯಬಾರದು ಅಂತ ಒಂದು ವ್ಯವಸ್ಥೆಯಲ್ಲಿರುವಂತ ನಾವು ಇವತ್ತು ಏನಾಗಿದ್ದೇವೆ ಅಂತ ಹೇಳಿದ್ರೆ ಅದರ ಪಕ್ಕದಲ್ಲಿದೆ. ಅದರಿಂದ ದೂರ ಇರಬೇಕಾದವರು ಹತ್ತಿರದಲ್ಲಿದ್ದಾರೆ. ಇದು ಒಂದು. ಎರಡನೇದಾಗಿ, ಯಾರಿಗೆ ಜೀವ ಉಳಿಸಬೇಕು, ಯಾರ ಜೀವ ಉಳಿಸುವುದರಲ್ಲಿ ಮುಂದೆ ಇರಬೇಕಾ, ಅದರಲ್ಲಿ ಕೂಡ ನಾವು ಹಿಂದೆ ಇದ್ದೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ 1994ರಲ್ಲಿ MB ಅಬ್ದುಲ್ ರಹಮಾನ್ ರವರು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಆಂದೋಲನವನ್ನು ಮಾಡಿದ್ರು. ರಕ್ತದಾನ ಎನ್ನುವುದರ ಬಗ್ಗೆ ಒಂದು ಆಂದೋಲನವನ್ನೇ ಮಾಡಿದ್ರು. ಆಗ ಜಿಲ್ಲೆಯಲ್ಲೇ ನಾವು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಈ ನಮ್ಮ ಸಫರ್ ಸಂಸ್ಥೆಯ ಸದಸ್ಯರು ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡು 1994ರಲ್ಲಿ ಆವತ್ತಿನಿಂದ ಇವತ್ತಿನವರೆಗೆ ನಿರಂತರವಾದಂತಹ ಕಾರ್ಯಕ್ರಮ. ಇದು ಕೇವಲ 11ನೇ ಕಾರ್ಯಕ್ರಮ ಅಲ್ಲ ನಮ್ದು. ಇದು ಆ ಸಂದರ್ಭದಲ್ಲಿ ಕಂಟಿನ್ಯೂ 3 ವರ್ಷ ನಾವೇ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ಒಂದು ಸಂಸ್ಥೆ. ಹಾಗಾಗಿ ರಕ್ತದಾನದ ಬಗ್ಗೆ ನಮ್ಮ ಸಂಸ್ಥೆಗೆ ಏನು ಹೊಸ ಅರಿವೇನಲ್ಲ. ಇದು ನಿರಂತರವಾಗಿ ಯಾರು ಕೂಡ ಒಬ್ಬರ ನಮ್ಮ ಸದಸ್ಯರನ್ನೇ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಇರ್ತದೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಕೂಡ ಮಕ್ಕಳು ಯಾರು ಹೋಗ್ಬಾರ್ದು, ನೀವು ರಕ್ತದಾನ ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ. ಆದ್ರೆ ಪವಿತ್ರ ಕುರ್ಆನ್ ಏನ್ ಹೇಳ್ತಾ ಇದೆ ಅಂತ ಹೇಳಿ, ಒಬ್ಬರ ಜೀವವನ್ನ ರಕ್ಷಣೆ ಮಾಡ್ಲಿಕ್ಕೆ ನೀವೇನಾದ್ರೂ ದಾನ ಮಾಡಿದ್ರೆ ಅದು ಖಂಡಿತವಾಗಿಯೂ ನಿಮಗೆ ಪಾರತ್ರಿಕ ಲೋಕದಲ್ಲಿ ನಿಮಗೆ ಸಹಕಾರಿ ಆಗ್ತದೆ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತ ಮಾತನ್ನು ನಾವೆಲ್ಲರೂ ಒಂದೇ ಒಂದು ಧ್ವನಿಯಲ್ಲಿ ನಾವು ಆ ದಿವಸ ನಾವು ಒಟ್ಟಾಗಿ ನಾವು ಆ ಒಂದು ಕೆಲಸವನ್ನು ಮಾಡಿದ ನಂತರ ನಿರಂತರವಾಗಿ ಇವತ್ತು ಕೂಡ ನಾವು ರಕ್ತದಾನ ಮಾಡುವುದರಲ್ಲಿ ಯಾವತ್ತು ನಮ್ಮ ಸದಸ್ಯರು ಹಿಂದೆ ಬಿದ್ದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಮತ್ತೆ ನಮ್ಮ ನಜೀರ್ ಅವರು ನಿರಂತರವಾಗಿ ಒಂದೊಂದು ಪ್ರತಿ ಬಾರಿ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಳ್ಳೆಯ ಒಂದು ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಾನು ನನ್ನ ವೈಯಕ್ತಿಕ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಬ್ಲಡ್ ಹೆಲ್ತ್ ಕೇರ್ ನ ಎಲ್ಲ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಊರಿನ ಎಲ್ಲ ನಮ್ಮ ವಿವಿಧ ಸಂಘಟನೆಗಳ ಸಹಾಯ ಸಹಕಾರದಿಂದ, ಯಾಕಂತ ಹೇಳಿದ್ರೆ ಈಗೆಲ್ಲ ನಮಗೆಲ್ಲ ಏಜ್ ಆಗ್ತಾ ಬರುವಾಗ ಮತ್ತೆ ಬೇರೆ ಉಳಿದ ಸಂಘ ಸಂಸ್ಥೆಗಳ ಸಹಾಯ ಸಹಕಾರ ಕೂಡ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮಗೆ ಬೇಡ, ಯಾಕಂದ್ರೆ ನಮ್ಮಲ್ಲೇ 150 ಮಂದಿ ಸದಸ್ಯರಿದ್ರು.
ಅಂತ ಒಂದು ಆ ಸಂಸ್ಥೆಯಲ್ಲಿ ಎಲ್ಲರೂ ಸಹಾಯ ಸಹಕಾರವನ್ನು ನೀಡಿ ಇವತ್ತು 102 ಯೂನಿಟ್ ಅನ್ನು ಸಂಗ್ರಹಿಸಲಿಕ್ಕೆ ಸಹಕಾರ ಮಾಡಿಕೊಟ್ಟ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಮಕ್ಸೂದ್ ರವರು 56 ಬಾರಿ ರಕ್ತವನ್ನ ದಾನ ಮಾಡಿ ಈ ಭಾಗದ ಕೀರ್ತಿ ಪತಾಕೆ ಮಕ್ಸೂದ್ ರವರು 56 ಬಾರಿ ರಕ್ತವನ್ನ ದಾನ ಮಾಡಿ ಈ ಭಾಗದ ಕೀರ್ತಿ ಪತಾಕೆಯನ್ನ ಬಾಣತ್ತರಕ್ಕೇರಿಸಿದವರು. ലൈക്ക് ബീറ്റ് എ സിഗരറ്റ് നമ്മൾ എല്ലാവരും വി ഓൾ തിങ്ക് സിഗരറ്റ് അല്ലേ, പ്രശ്നമില്ല, ഒന്നും പ്രോബ്ലം ഇല്ല, എന്താവാൻ ഒരു സിഗരറ്റ് 10 രൂപ അല്ലെങ്കിൽ അതിന് കൂടുതൽ എന്താവുന്നു. ബട്ട് അതിന്റെ നെക്സ്റ്റ് സൈഡ് ഉണ്ട്. ഒരു സിഗരറ്റ് യൂസ് ചെയ്യുന്നത് നിങ്ങൾ ഒരു സിഗരറ്റ് യൂസ് ചെയ്യുന്നത് അല്ലെങ്കിൽ ഡ്രഗ്സ് യു ആർ നോട്ട് യൂസിങ്, ആക്ച്വലി ദി ഡ്രഗ്സ് ഓർ ദി സിഗരറ്റ് ഇസ് കൺസ്യൂമിങ്. നിങ്ങളെ അത് കൺസ്യൂം ചെയ്യുക. ആ ഫോട്ടോ നോക്കിയാൽ നിങ്ങൾക്ക് മനസ്സിലാവും. ഇറ്റ് ഇസ് നോട്ട് ആ സിഗരറ്റ് back. Put it out before it puts you out. ആ സിഗരറ്റ് ആണ് ആ ഒരു മനുഷ്യനെ യൂസ് ചെയ്തുകൊണ്ടിരിക്കുന്നത്. നമ്മളെല്ലാരും വിചാരിക്കും നമ്മൾ സിഗരറ്റ് വായിൽ വെച്ച് കഴിയുമ്പോഴത്തേക്ക് വി ആർ ജസ്റ്റ് കൺസ്യൂമിങ് ഇറ്റ്, ബട്ട് ഇറ്റ് ഇസ് ദ അതർ വേ അറൗണ്ട്. സോ വൈ എന്നോട് ഡ്രഗ്സിനെ കുറിച്ചാണ് ഫസ്റ്റ് സംസാരിക്കുന്നത്. ബട്ട് ഇറ്റ് ഓൾ സ്റ്റാർട്ട്സ് വിത്ത് ഡ്രഗ്സ് എന്ന് പറയുന്നത് ഇറ്റ് ഇസ് വെയർ കോമൺ. ബട്ട് അതിനെക്കാട്ടിലും കോമൺ ആയിട്ട് ഇറ്റ് ഇസ് ലൈക്ക് നമ്മൾ ക്യാൻസറിനെ കുറിച്ച് സംസാരിക്കും. ക്യാൻസർ ആണ് ഇവിടെ ഏറ്റവും കൂടുതൽ പ്രശ്നങ്ങൾ ഉണ്ടാക്കുന്നത് പറയും. ബട്ട് നമ്മൾ ആരും അത് എങ്ങനെ വരുന്നു എന്ന് സംസാരിക്കാറില്ല. ക്യാൻസർ കാരണം ആൾക്കാർ മരിക്കുന്നു, ക്യാൻസർ ആൾക്കാർ പ്രശ്നം ഉണ്ടാവുന്നു. ബട്ട് ഡയബറ്റിസ് എന്ന് പറയുന്ന ഷുഗർ എന്ന് പറയുന്ന അസുഖം ക്യാൻ ലീഡ് ടു ക്യാൻസർ എന്ന് നമുക്ക് ആരും അറിയുന്നില്ല. സോ മെയിൻ നമ്മൾ എവിടെയോ അൾട്ടിമേറ്റ് എൻഡ് മാത്രമേ കാണുന്നുള്ളൂ, സ്റ്റാർട്ടിങ് എവിടെയോ നമുക്ക് എല്ലാം മിസ്സാവുന്നുണ്ട്. സോ നെക്സ്റ്റ്, സോ വൈ ഡ്രഗ്സ്? സോ ഡ്രഗ്സ് എന്ന് പറയുന്നത് നമ്മളെ മെഡിക്കൽ ടേമിൽ ഡ്രഗ് എന്ന് പറയുന്നത് ഒരു പ്രശ്നമുള്ള സാധനമല്ല. നമ്മൾ ഈ കൊടുക്കുന്ന മരുന്ന് അതിനെ ഒരു ഡ്രഗ് എന്നാണ് പറയുന്നത്. അത് പക്ഷെ ഏതൊരു സാധനവും നമ്മുടെ ബോഡിയിൽ ഒരു ഓൾട്ടറേഷൻ, നമ്മളിപ്പോ പനി വരുമ്പോൾ എല്ലാവരും കോമൺ ആയിട്ട് എല്ലാവരുടെയും വീട്ടിലുള്ള ഒരു മരുന്നാണ് പാരസെറ്റമോൾ അല്ലെങ്കിൽ ഡോളോ. അപ്പൊ എല്ലാവരും കഴിക്കുന്ന അത് നമുക്കൊരു മെഡിക്കൽ സ്റ്റോറിൽ പോയി ഒരു ഡോളോ വേണമെന്ന് പറഞ്ഞാൽ അവർ തരും. ബട്ട് അതും ഒരു ഡ്രഗാണ്. ബിക്കോസ് അത് നമ്മൾ കഴിക്കുമ്പോൾ നമ്മുടെ ടെമ്പറേച്ചർ റെഗുലേറ്റ് ചെയ്യും. അപ്പൊ നമുക്ക് പനി കുറഞ്ഞതായിട്ട് തോന്നുന്നു. അപ്പം ഏതൊരു സാധനവും നമ്മുടെ ബോഡിയെ ചേഞ്ച് ചെയ്യാൻ കെമിക്കൽ സബ്സ്റ്റൻസ് ഓൾട്ടർ ഡ്രഗ് അതിന്റെ ഒരു അബ്യൂസ് എന്ന് വെച്ചാൽ അതിന്റെ ഒരു ഓവർ യൂസ് ആണ് ഡ്രഗ് അബ്യൂസ് എന്ന് പറയുന്നത്. അപ്പം ഡ്രഗ്സിൽ നമുക്ക് ഇപ്പൊ നമ്മൾ ഈ എല്ലാവരും പറയും ഈ കൊക്കൈൻ, ഹെറോയിൻ എല്ലാം അതൊക്കെയാണ് നമുക്ക് ഡ്രഗ്സ്. പക്ഷേ എനിക്ക് സ്റ്റുഡൻസ്, പിള്ളേര് നമ്മുടെ സാധാരണ നമ്മുടെ ഈ ഫെവിക്വിക്ക് ഒക്കെ ഉണ്ടല്ലോ, അല്ലെങ്കിൽ ഈ നമ്മുടെ ഈ റബ്ബർ ടയർ ഒട്ടിക്കുന്ന ഒരു ഇതുണ്ട്, ഗമ്മുണ്ട്. അത് അവർക്ക് ഒരു ഫെവിക്കോൾ അല്ലാതെ ഒരു ഗമ്മ്. അപ്പൊ അത് നമുക്ക് വി ക്യാൻ ട്രാൻസ്ഫോം ഇറ്റ് ടു എ ഡ്രഗ്. സോ പൈസ ഇല്ലാത്തവർ ചെയ്യുന്നത് ലൈക്ക് എല്ലാവർക്കും ഈ കൊക്കൈനും ഹെറോയിനും ഒക്കെ നല്ല എക്സ്പെൻസീവ് ആണ്. അപ്പൊ പിള്ളേരോ അങ്ങനത്തെ ആൾക്കാർക്ക് ഫസ്റ്റ് ഇനീഷ്യലി ഇങ്ങനത്തെ സാധനങ്ങളാണ് അവർ ട്രൈ ചെയ്യുക. അങ്ങനെ കുറെ ഓപ്ഷൻസ് ഉണ്ട്. സോ ഇനീഷ്യൽ സാധനങ്ങൾ കൂടെ അറിയണം. ഞാനത് നമ്മുടെ ഇന്ത്യയിൽ ഓൾമോസ്റ്റ് 3.1 crore ആളുകൾ, അതിന് ഏറ്റവും റീസെന്റ് സ്റ്റാറ്റിസ്റ്റിക്സ് പറയുകയാണെങ്കിൽ 3.1 crore ആൾക്കാർ ഇപ്പൊ ഡ്രഗ് യൂസേഴ്സ് ആണ് ഇന്ത്യയിൽ. സർ പറഞ്ഞ പോലെ 140 crores ഉണ്ട്. ചെറിയ ഒരു പറയുകയാണെങ്കിൽ ഒരു ചെറിയൊരു പോപ്പുലേഷൻ അല്ലേ ഡ്രഗ് യൂസേഴ്സ്. ബട്ട് ദ പ്രോബ്ലം ഇസ് ഡ്രഗ് യൂസേഴ്സിന്റെ നമ്പേഴ്സ് കഴിഞ്ഞ സ്റ്റാറ്റിസ്റ്റിക്സ് വെച്ച് നോക്കുമ്പോൾ ഡെയിലി ഇറ്റ് ഇസ് ഗ്രോയിങ്. ഏർലിയർ ഡ്രഗ്സ് എന്ന് പറയുന്നത് ഇത്ര കോമൺ ആയിട്ട് നമ്മൾ കേൾക്കുന്ന ഒരു പ്രശ്നമല്ലായിരുന്നു. ഇപ്പം ഡെയിലി എല്ലാ ഏരിയാസ് ഓഫ് ലൈഫിലേക്കും ഇത് വരുന്നുണ്ട്. ഇത് ഡ്രഗ്സിന്റെ കാര്യത്തിൽ ഈവൻ ഫോർ സിഗരറ്റ്സ് 2019 ഗവൺമെന്റ് ഒരു സ്റ്റഡി നടത്തി. അതാണ് ലേറ്റസ്റ്റ് ആയിട്ട് വന്ന ഒരു സ്റ്റഡി. 9 തൊട്ട് 11 വയസ്സ് വരെയുള്ള പിള്ളേര് ആ ഒരു പ്രായത്തിലാണ് സിഗരറ്റ് സ്റ്റാർട്ട് ചെയ്യുന്നത്. നമ്മുടെ ഇന്ത്യയിൽ 2019 നടത്തിയ സ്റ്റഡി പ്രകാരം ഗവൺമെന്റിന്റെ അതിൽ 14% ആൺകുട്ടികളും 5% പെൺപിള്ളേരും ഇൻക്ലൂഡ് ചെയ്യുന്നുണ്ട്. ടോട്ടൽ രാജ്യത്തിന്റെ 27% ആർ ടൊബാക്കോ യൂസേഴ്സ്. ഈ ടൊബാക്കോയുടെ പ്രശ്നം എന്താ വെച്ച് കഴിഞ്ഞാൽ ടൊബാക്കോയും
ഇതിനകത്തും നിക്കോട്ടിൻ എന്ന് പറയുന്ന ഒരു സാധനമുണ്ട്. സോ അത് നമ്മുടെ ബ്രെയിനിനെ ഓൾട്ടർ ചെയ്യാൻ പറ്റും. അതും ഒരു ലിമിറ്റിൽ ഒരു ഡ്രഗാണ്. സോ ഇതിനെ പറയുന്നത് ഗേറ്റ് വേ ഡ്രഗ് എന്നാണ്. നമ്മൾ ടൊബാക്കോ സിഗരറ്റ് എന്ന് പറയുമ്പോൾ അതിനെ നമ്മൾ നമ്മുടെ രീതിയിൽ പറയാ ഗേറ്റ് വേ ഡ്രഗ് എന്നാണ്. ബിക്കോസ് അതാണ് സ്റ്റാർട്ട് ചെയ്യുന്നത്. സിഗരറ്റ് സ്റ്റാർട്ട് ചെയ്യും, കുറെ നാൾ കഴിയുമ്പോഴത്തേക്ക് ഈ നിക്കോട്ടിൻ എന്ന് പറയുന്ന സാധനം നമ്മുടെ സിഗരറ്റില്, നമ്മൾ സിഗരറ്റ് സ്മോക്ക് ചെയ്യുമ്പോൾ വെറും 10 സെക്കൻഡേ എടുക്കത്തുള്ളൂ നമ്മുടെ ബ്രെയിനിലെത്താൻ. അത്ര ഫാസ്റ്റ് ആണ്. ഒരു ലെവൽ കഴിയുമ്പോൾ ഈ സിഗരറ്റ് യൂസ് ചെയ്യുന്നവർക്കറിയാം, ഒരു ലെവൽ കഴിയുമ്പോഴത്തേക്ക് നമുക്ക് ഒരു സിഗരറ്റ് പോരാ, രണ്ടാമത്തെ സിഗരറ്റ് വേണം, അങ്ങനെ വരും. ഒരു ലെവൽ കഴിയുമ്പോഴത്തേക്ക് നമുക്ക് തുടങ്ങിയ സമയത്ത് ഒരു സിഗരറ്റിൽ നമുക്ക് അത് ഒരു കിക്ക് ഉണ്ടായിരുന്നെങ്കിൽ പിന്നെ അത് ഒരിക്കലും വരില്ല. സോ ലേറ്റർ നമ്മൾ അടുത്ത ഓപ്ഷൻസിലേക്ക് തപ്പിപ്പോകും. അങ്ങനെയാണ് നമ്മൾ, അതുകൊണ്ടാണ് ഇതിന് ഗേറ്റ് വേ ഡ്രഗ് എന്ന് പറയുന്നത്. നമ്മൾ എവിടുന്ന് സ്റ്റാർട്ട് ചെയ്യുന്നു പിന്നെ ഇത് ഒരു മേളിലോട്ടൊരു അപ് സ്കെയിലാണ്. നമ്മൾ തിരിച്ചു വരാൻ ഇറ്റ് ഇസ് വെരി ഡിഫിക്കൽട്ട് ടു ക്വിറ്റ്. അതാണ് ട്രൈ ചെയ്തവർക്ക്. നമുക്ക് ക്വിറ്റ് ചെയ്യുമ്പോൾ ഉള്ള പ്രശ്നം എന്ന് വെച്ച് കഴിഞ്ഞാൽ നമുക്ക് ഭയങ്കര ബുദ്ധിമുട്ടുകൾ, പ്രോബ്ലംസ് ഒക്കെ സംഭവിക്കാൻ തുടങ്ങും. ആ വീഡിയോക്കകത്ത് എഡ്യൂക്കേഷണൽ ഇൻസ്റ്റിറ്റ്യൂഷൻസ് നമുക്ക് എല്ലാവർക്കും അറിയാവുന്ന കാര്യമാണ്. ഈ ഒരു സാധനം നമ്മുടെ ചുറ്റുമുണ്ട്. ഈ മെയിൻ സോഴ്സ് അല്ലെങ്കിൽ മെയിൻ ആൾക്കാര് ഇവരെ ടാർഗറ്റ് ചെയ്യുന്നത് പിള്ളേരെയാണ്. റീസെന്റ് ഒരു കേസ് തന്നെ ഉണ്ടായിരുന്നു ഇവൻ ഇൻ കേരള. അവര് പിള്ളേരെ ഉപയോഗിച്ചത് ട്രാഫിക് ചെയ്യുന്നു. പിള്ളേരെയാണ് അവര് ഇത് കൈമാറാൻ വേണ്ടി ഉപയോഗിക്കുന്നത്. സോ ഏതെങ്കിലും ഒരു കൊച്ചിനെ ഇത് ആദ്യമേ ഇവർക്ക് ഇത് കൊടുത്ത് ഇവരെ ഇതിനകത്ത് പെടുത്തിയതിനു ശേഷം അവരെയാണ് യൂസ് ചെയ്യുന്നത് ഡ്രഗ് ട്രാഫിക്കിംഗ്. സോ ഒരിക്കലും ഈ കൊടുക്കുന്ന ആളെ പോലീസ് പിടിക്കത്തില്ല, നടുക്ക് നിൽക്കുന്ന പിള്ളേരെ. അപ്പൊ എഡ്യൂക്കേഷണൽ ഇൻസ്റ്റിറ്റ്യൂഷൻസ് സോ അങ്ങനെ ടാർഗറ്റ് ചെയ്താണ് ഇന്നിപ്പം ഈ സിസ്റ്റംസ് വർക്ക് ചെയ്യുന്നത്. ആ വീഡിയോയ്ക്കകത്ത് കണ്ടതുപോലെ പിയർ പ്രഷർ എന്ന് വെച്ചാൽ നമ്മുടെ ചുറ്റുമുള്ള ആൾക്കാരുടെ പ്രഷറിലാണ് നമ്മൾ ആദ്യമേ ഇത് തുടങ്ങുക. അപ്പൊ ആദ്യമേ നമ്മൾ നോ പറയുന്നത് ഒക്കെ നമ്മുടെ ചുറ്റുമുള്ള ആൾക്കാർ പറയുന്നത് സാരമില്ല, പ്രശ്നമില്ല, ഇത് ഒരു പ്രാവശ്യം തുടങ്ങിയാൽ ഒന്നും പറ്റൂല. ആ ഒരു പ്രാവശ്യം പിന്നെ നമുക്ക് നെക്സ്റ്റ് എന്നുള്ള ഇത് മാത്രമാണ്. അത് ഒരിക്കലും ബാക്കിലോട്ട് പോകത്തില്ല. സോ അതാണ് ആ വീഡിയോ തുടങ്ങുന്നത്. ഹി സ്റ്റാർട്ടഡ് വിത്ത് ചെറിയ ജസ്റ്റ് ട്രയലിന് വേണ്ടി തുടങ്ങി, പിന്നെ അതിന് പൈസ ഉണ്ടാക്കാൻ വേണ്ടി മോഷണമായി, ആൻഡ് അതിന് പ്രശ്നം ഉണ്ടാക്കി. അത് കഴിയുമ്പോഴത്തേക്ക് ഇറ്റ് ലീഡ്സ് ടു ഡെത്ത്. ഇതൊക്കെയാണ് പിയർ പ്രഷർ, ആങ്സൈറ്റി, സ്ട്രെസ്. ചിലവരുടെ സാധാരണ ആൾക്കാർ പറയാം എന്റെ സ്ട്രെസ് റിലീവ് ചെയ്യാൻ വേണ്ടി നമുക്ക് ഇത് ഉപയോഗിക്കാൻ പറ്റും. പക്ഷെ ഒരിക്കലും നമ്മുടെ പ്രോബ്ലംസോ സ്ട്രെസ്സോ ഒരിക്കലും ഇത് ഉപയോഗിക്കുന്നതുകൊണ്ട് പോകത്തില്ല. അൾട്ടിമേറ്റ്ലി ഇത് ഉപയോഗിക്കുന്ന ആൾക്ക് സ്ട്രെസ് കിട്ടുന്നത് അവസാനം മരിച്ചു കഴിയുമ്പോൾ സ്ട്രെസ് റിലീഫ് ആയിട്ട് അവർക്ക് അവിടെ പോയി കിടക്കാം. കാരണം വേറെ ഒന്നും പിന്നെ മരണം കഴിഞ്ഞിട്ട് പിന്നെ സ്ട്രെസ്സിന്റെ ആവശ്യമില്ല. അത് മാത്രമേ ഇതുകൊണ്ട്. സോ ആൽക്കഹോൾ, ടൊബാക്കോ, ഡ്രഗ്സ് ഇതൊന്നും നമ്മുടെ ലൈഫിന് ഒരു സൊല്യൂഷൻ അല്ല. മെയിൻലി കിഡ്സ്, പിള്ളേരുടെ അടുത്ത് എക്സാം ടൈമിൽ ഒക്കെ ഇത് ഉപയോഗിച്ചാൽ ഭയങ്കര ഓർമ്മശക്തി കൂടും എന്നൊക്കെ പല കാര്യങ്ങൾ പറഞ്ഞാണ് ഇവരെ ഇതിനകത്ത് നമുക്ക് പെട്ടെന്ന് ഓർമ്മ കൂടാനും പെട്ടെന്ന് ആൾക്കാർ എന്തോ ഒരു ലൈക്ക് സൂപ്പർ ഹ്യൂമൻ എന്നുള്ള രീതിയിൽ സംഭവിക്കും എന്നുള്ള രീതിയിലാണ് ഇവരെ ഇത് ചെയ്യുന്നത്. ഇറ്റ് ഇസ് നെവർ. നിങ്ങളുടെ ബ്രെയിനിനെ ഒരു തിരിച്ചു വരാൻ പറ്റാത്ത രീതിയിൽ ഓൾട്ടർ ചെയ്യാനാണ് ഈ സാധനങ്ങൾക്ക്. ആൻഡ് ഇറ്റ് എഫക്ട്സ് എവ്രിവെയർ. ഈവൻ പല്ല്, ഇപ്പോഴത്തെ ഹാർഡ് ഡ്രഗ്സ്, നമ്മുടെ ഏറ്റവും ഹാർഡസ്റ്റ് സബ്സ്റ്റൻസ് ഇൻ ദ ഹ്യൂമൻ ബോഡി എന്ന് പറയുന്നത് നമ്മുടെ പല്ല്. കാരണം നമ്മൾ മരിച്ചു കഴിഞ്ഞാലും ഈ ഫോറൻസിക് അനാലിസിസിനൊക്കെ ഉപയോഗിക്കുന്ന സാധനമാണ്. അതുവരെ ദ്രവിച്ചു പോകും. ഇറ്റ് ഇസ് കേപ്പബിൾ ആണ് ഈ സാധനങ്ങൾക്ക്. ടൊബാക്കോ എന്ന് പറയുന്ന സാധനം സേഫ് ആണോ? അല്ല. അത് തുടങ്ങും എല്ലായിടത്തോട്ടും ബാക്കിയുള്ളിടത്തേക്കെല്ലാം അതാ ഓപ്പൺ ചെയ്യുന്നത്. ലൈക്ക് നമുക്ക് നമ്മൾ വിചാരിക്കും ഇറ്റ് ഇസ് അകത്ത് ഭയങ്കര കളർഫുൾ ആണ്, ഒന്ന് പോയി നോക്കിയിട്ട് വരാൻ. അങ്ങനെ വരുമ്പോഴത്തേക്ക് ഈ മിറർ പോലെയാണ്. നമ്മൾ വെള്ളം കണ്ടിട്ട് ഈ പൂച്ചയെ പോലെ അകത്ത് നോക്കി കഴിയുമ്പോഴത്തേക്ക് പിന്നെ തിരിച്ചു വരാൻ ഇറ്റ് ഇസ് സ്റ്റക്ക്. ആൻഡ് വൈ യങ് ബ്രെയിൻസ്, നമ്മൾ ഈ ഡെവലപ്പ് ചെയ്യുന്ന ബ്രെയിൻ എന്ന് പറയുന്നത് പിള്ളേരുടെ ബ്രെയിൻ ഇറ്റ് ഇസ് ഭയങ്കരമായിട്ട് ഡെവലപ്പ് ചെയ്യുന്ന സമയമാണ്. സോ ആ സമയത്ത് ഒരു അഡിക്ഷൻ തുടങ്ങുവാണെങ്കിൽ അത് പിന്നെ ലൈഫ് ലോങ് അവരെ എഫക്ട് ചെയ്യും. ലൈഫ് ലോങ്. കാരണം നമുക്കൊരു ചിലപ്പോൾ ഒരു 50 വയസ്സ് കഴിഞ്ഞിട്ട് നമുക്കൊരു ശീലം, ഒരു ഹാബിറ്റ് ഉണ്ടെങ്കിൽ അത് നമുക്ക് മാറ്റാൻ കുറച്ച് എളുപ്പമായിരിക്കും. ലേറ്റർ അത് നമുക്ക് ചിലപ്പോൾ 50 വയസ്സ് കഴിഞ്ഞ് വന്നേക്കും. യങ്ങർ ഏജിൽ വരുന്ന ഹാബിറ്റ്സ് ആർ ഡീപ് സീറ്റഡ്. അത് നമ്മുടെ ഉള്ളിൽ എപ്പോഴും ഉള്ളത്. യങ്ങർ ഏജിൽ അതൊരിക്കലും നമ്മളെ വിട്ടു പോകത്തില്ല. സോ അഡിക്ഷൻസ് അറ്റ് എ യങ്ങർ ഏജ് വെരി ഡിഫിക്കൽട്ട് ടു ട്രീറ്റ്. ആക്ച്വലി ഒരു ബ്രെയിൻ സ്റ്റഡി ആയിരുന്നു. ബ്രെയിനിൽ ഹൗ ഇറ്റ് ചേഞ്ച് ഉണ്ടാക്കുന്നത് എങ്ങനെയാണെന്ന് ഒരു സ്കാൻ വെച്ചിട്ട് അവർ ചെയ്ത ഒരു സ്റ്റഡിയാണ്.
അതിനകത്ത് ലൈക്ക് ഭയങ്കര ഓൾട്ടറേഷൻ ഓഫ് ബ്രെയിൻ ഇസ് സീൻ. നമുക്ക് കാണാം ഹെൽത്തി ബ്രെയിനും കൊക്കൈൻ അഡിക്ട് ബ്രെയിൻ പറ്റുന്ന ഒരു സാധനമല്ല ഇത്. ലൈക്ക് ഒരു മരുന്ന് കൊടുത്താൽ നാളെ പനിക്ക് വരുന്ന പോലെ ഇത് മാറത്തില്ല. ഇത് എഫേർട്ട് ആ അഡിക്റ്റഡ് പേഴ്സൺ ഇല്ല എനിക്കിനി വേണ്ട എന്ന് പറയുന്നത് നമുക്ക് ഒരു ഹെൽപ്പർ ആവാനേ പറ്റത്തുള്ളൂ. നമുക്കൊരു കംപ്ലീറ്റ് സൊല്യൂഷൻ വേണമെങ്കിൽ ദ അതർ പേഴ്സൺ വില്ലിംഗ്ലി വരണം. എന്നാൽ അതാണ് ഇതിനകത്തൊരു പ്രോബ്ലം ആയിട്ട് നമുക്കുള്ളത്. നെഗറ്റീവ് ആയിട്ടൊരു സാധനമായിരിക്കും. ബിക്കോസ് വൺസ് അഡിക്റ്റഡ്, ഒന്നിൽ അഡിക്റ്റഡ് ടു ഡ്രഗ്സ് ആയിരിക്കും, റൂയിൻ ഫ്യൂച്ചർ ആയിരിക്കും, ബിഹേവിയറൽ പ്രോബ്ലംസ് ആയിരിക്കും, ന്യൂസൻസ് ടു ഫാമിലി. ഞാൻ റീസെന്റ് ആയിട്ട് ഒരാൾ സംസാരിക്കുമ്പോൾ അവരുടെ ഒരു ഫ്രണ്ടിന്റെ മോൻ, ഹി വാസ് എൻ IIT-യിൽ പഠിക്കുന്ന ഒരു സ്റ്റുഡന്റ് ആയിരുന്നു. അതിന്റെ ഫാദർ ഡോക്ടറാണ്. അവര് ഭയങ്കര പ്രസ്റ്റീജിയസ് ആയി IIT-യിൽ പോയി, IIT-യിൽ ജോയിൻ ചെയ്തു. അതിനുശേഷം നല്ലൊരു ജോലി കയറി, ജോലിയിൽ കിട്ടി കഴിഞ്ഞപ്പോഴത്തേക്ക് അവിടെ നിന്ന് ഫ്രണ്ട്സ് വഴി ഇങ്ങനെ യൂസ് ചെയ്യാൻ തുടങ്ങി. അതിനുശേഷം അതിനകത്തുനിന്ന് പുറത്തു വരാൻ വയ്യാതെ പുള്ളിക്കാരൻ സൂയിസൈഡ് ചെയ്തു. അങ്ങനെ ഒരു കേസ് നമുക്ക് ഇടയ്ക്ക് റിപ്പോർട്ട് ചെയ്തു. സോ ഇത് എന്തുകൊണ്ടാന്ന് വെച്ച് കഴിഞ്ഞാൽ ഇങ്ങനത്തെ സാധനങ്ങൾ നമ്മുടെ ബ്രെയിനെ ഭയങ്കര വയലന്റ് ആയിട്ട് ഓൾട്ടർ ചെയ്യും. നമ്മൾ നോർമലായിട്ട് കാണുന്നതോ പോലെ ആയിരിക്കുന്നില്ല അവർ കാണുന്നത്. സോ അവർക്ക് ചിലപ്പോൾ നമ്മളൊരു ത്രെറ്റ് ആയിരിക്കും. നമ്മൾ പറയാൻ ചെല്ലുമ്പോൾ ചിലപ്പോൾ അവർ വിചാരിക്കുക അവരെ ആക്രമിക്കാൻ ചെല്ലുക, അങ്ങനെയൊക്കെ ഇത് അത്രയും എക്സസീവ് ആയിട്ടാണ് ബ്രെയിനെ ഓൾട്ടർ ചെയ്തിരിക്കുന്നത്. സോ വയലൻസ്, തെഫ്റ്റ്, പെഡലിംഗ്, വയലൻസ് ഇത് അവരെ ചിലപ്പോൾ അറിഞ്ഞോണ്ടാവാം, അറിയാതാവാം, അതൊരു ഫോമാണ്. ഇതിന് പൈസ, കാരണം ഇത് വാങ്ങണമെങ്കിൽ ഭയങ്കര കോസ്റ്റ്ലി ആണ്. സോ അതിന് അവർ യൂസ് ചെയ്യുക, ഒന്നില് എന്തെങ്കിലും അതിന് പൈസ വേണമെങ്കിൽ ഒന്ന് തെഫ്റ്റ്, മോഷണം, അല്ലെങ്കിൽ ഇത് തന്നെ വിൽക്കുക. കാരണം റീസെന്റ് നമുക്ക് എല്ലാവർക്കും അറിയാം, റീസെന്റ് ആയിട്ട് ബാംഗ്ലൂരിൽ തന്നെ ഉണ്ടായിരുന്നു ഒരു വലിയ ഡ്രഗ് ബസ് കേസ്, വേർ ഓൾ ഒരു മെഡിക്കൽ കോളേജ് ഡോക്ടേഴ്സ് വരെ ഇൻവോൾവ് ആയിരുന്നു. ഒരു മേ ബി 3 months ബാക്ക് ഭയങ്കര ഒരു 20-30 ആൾക്കാരെ അറസ്റ്റ് ചെയ്ത്. അങ്ങനെ ഇതെല്ലാ സെന്ററിലും ഉണ്ട്. ഇറ്റ് ഇസ് നോട്ട് പഠിച്ചത് കൊണ്ട് നമുക്ക് അവർക്ക് ഡോക്ടറാണ് അവരത് യൂസ് ചെയ്യത്തില്ല എന്നൊന്നുമില്ല. എനിവേർ ദിസ് ക്യാൻ ഹാപ്പൻ. ഇറ്റ് ഇസ് ഓരോരുത്തരുടെ ഓരോ ഇതാണ്, മനോധർമ്മമാണ്, വെദർ ടു യൂസ് ഓർ നോട്ട്. എല്ലാ ദിവസവും സീക്രട്ടിൽ ചെയ്യുന്ന ഒരു ദിവസം എന്തായാലും പുറത്ത്. ഇതിന്റെ നെക്സ്റ്റ് എന്ന് പറയുന്നത് NDPS ആക്ട് ആണ്. നമുക്ക് ഇതിനൊരു ലോ ഉണ്ട്. ലൈക്ക് ഇത് യൂസ് ചെയ്യുകയോ അല്ലെങ്കിൽ കയ്യിൽ വെക്കുകയോ അല്ലെങ്കിൽ കൺസ്യൂം ചെയ്യുകയോ ഇതൊക്കെ ഒരു പ്രോബ്ലം ആണ് NDPS ആക്ട് പ്രകാരം. ബട്ട് ലൈക്ക് ഇതിന്റെ വേർഡിക്റ്റ് എന്ന് പറയുന്നത് ഇറ്റ് വിൽ ബി ഫ്രം 6 months to 20 years ഡിപ്പെൻഡിങ് ഓൺ നമ്മുടെ കയ്യിലുള്ള ഒരു കൊമേഴ്ഷ്യൽ ക്വാണ്ടിറ്റി വൈസ് ആണ് ഇതിന് ഇത് വരുന്നത്. കൊമേഴ്ഷ്യൽ ക്വാണ്ടിറ്റി ഉണ്ട്. സോ ഒരു 6 മാസം തൊട്ട് 20 വർഷം വരെയാണ് ഇതിന് ജയിൽ സെന്റൻസ് വരിക. ആൻഡ് മെയിൻലി പ്രോബ്ലംസ് ആർ ഡ്രഗ് ഓവർഡോസ്, ആക്സിഡൻസ്, ഡ്രഗ് അബ്യൂസ് റിലേറ്റഡ് ഹെൽത്ത് ഇഷ്യൂസ്, ഡെത്ത്. ഇത് ഇത്രയാണ് ഇതുകൊണ്ട് നമുക്കൊരു ബെനിഫിറ്റ് ഒരാൾക്ക് ഗെയിൻ ചെയ്യാൻ പറ്റുന്ന സാധനങ്ങൾ, അല്ലാതെ നല്ല ഒരു കാര്യങ്ങളായിട്ട് ഒന്നുമില്ല. പിന്നെ ഇത് ഹൗ വി ക്യാൻ സ്റ്റേ അവേ. ഒന്ന് സെറ്റ് ഗോൾസ് ഫോർ യുവർ സെൽഫ്. നമുക്ക് എവിടെ എത്തണം അല്ലെങ്കിൽ എന്ത് ചെയ്യണം എന്നുള്ളതൊരു ഗോൾ വെച്ച് അവിടേക്ക് വേണ്ടി വർക്ക് ചെയ്യാം. ഇറസ്പെക്റ്റീവ് ഓഫ് ഇങ്ങനത്തെ സാധനങ്ങൾ ഒരിക്കലും ഇതെല്ലാം ഷോർട്ട് കട്ട്സ് ആണെന്ന് ഒരിക്കലും വിചാരിക്കുന്നത്. യു വിൽ നെവർ റീച്ച് ദർ. പിന്നെ ടെംപ്ടേഷൻ, ഈ സാധനം ഇറ്റ് ഇസ് അറൗണ്ട് അസ്. ഈവൻ എന്തൊക്കെ നമ്മൾ ചെയ്യാൻ നോക്കിയാലും ഇറ്റ് ഇസ് ലൈക്ക് നമ്മുടെ, കാരണം ഈ ഒരു ലോബി ഈസ് വെരി പവർഫുൾ. നമ്മുടെ കൺട്രിയുടെ ഏറ്റവും വൺ ഓഫ് ദ റിച്ചസ്റ്റ് പേഴ്സൺ മുകേഷ് അംബാനിയാണ്. പുള്ളിയുടെ ടോട്ടൽ അസറ്റ് എന്ന് പറയുന്നത് ഇറ്റ് ഇസ് അറൌണ്ട് $80 billion US dollars. അതുപോലെ ഇക്വലന്റ് ആണ് ലോകത്തെ ഏറ്റവും ഇതുള്ള സിഗരറ്റ് കമ്പനി, മാൽബറോ സിഗരറ്റ്സ് ഉണ്ടാക്കുന്ന കമ്പനിയാണ്. അയാളുടെ സിമിലർ അസറ്റ് ഉള്ള ആളാണ്. സോ ഇതിനെ നമുക്ക് മുകേഷ് അംബാനിയെ നമുക്ക് ഇവിടുന്ന് മാറ്റാൻ പറ്റുന്ന പോലെയാണ് ഈ സാധനങ്ങൾ നമുക്ക് ഇവിടുന്ന് മാറ്റാൻ പറ്റില്ല. ബട്ട് ഈച്ച് പേഴ്സൺ അവർക്ക് ഉപയോഗിക്കാതിരുന്നാൽ സെയിൽസ് കം ഡൗൺ. അങ്ങനെ നമുക്ക് ഇതിനകത്ത് എന്തെങ്കിലും ചെയ്യാൻ പറ്റും. അതുകൊണ്ടാണ് നമ്മൾ ഈ അവയർനെസ് ടോക്സ് കൊടുക്കുന്നത്. ബിക്കോസ് ഓരോ ആൾക്കാരും അതിനകത്ത് കോൺട്രിബ്യൂട്ട് ചെയ്യുന്ന ഇറ്റ് ഇസ് ലൈക്ക് ഓരോ ആൾക്കാരും ഉപയോഗിക്കുന്നില്ലാതെ വന്നാൽ മാത്രമേ ഇത് നിൽക്കത്തുള്ളൂ. ആൻഡ് ഇറ്റ് ഇസ് ലൈക്ക് പ്രിവെൻഷൻ ഇസ് ബെറ്റർ ദാൻ ക്യൂർ. ഏർലി അല്ലെങ്കിൽ ഏർലി ഡിറ്റക്ഷൻ ആൻഡ് കറക്ഷൻ.
മയക്കുമരുന്നിൽ നിന്ന് അകന്നു നിൽക്കുക, ജീവിതം ശോഭാനമാക്കുക. നല്ലവണ്ണം ഉപദേശിച്ച വൈദ്യരായ ಡಾಕ್ಟರ್ ರೊಬೆನ್ ಅಬ್ರಾಮ್ ಜಾಕೋಬ್ ಅವರಿಗೆ ನന്ദി രേഖപ്പെടുത്തുന്നു. ಸಮಾರಂಭದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ನಾವು ತಪ್ಪಿದಾಗ ತಿದ್ದಿ, ಎಡವಿದಾಗ ಹಿಡಿದೆತ್ತಿ, ಮುನ್ನಡೆದಾಗ ಶಾಬಾಷ್ ಎನ್ನುವ ಮಾತುಗಳಿಗೆ ಪ್ರೋತ್ಸಾಹಿಸುತ್ತಿರುವ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಅಧ್ಯಕ್ಷರು, ಸಫರ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿಯು, ಸಿದ್ಧತೆ, ಬದ್ಧತೆ, ಪ್ರಬುದ್ಧತೆಯ ಜನನಾಯಕರಾಗಿರ್ತಕ್ಕಂಥ ನಜೀರ್ ಹುಸೇನ್ ಅಧ್ಯಕ್ಷೀಯ ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇವೆ. ಮುಂಭಾಗದಲ್ಲಿರುವಂತಹ ನಮ್ಮ ಎಲ್ಲ ಊರಿನ ಸ್ನೇಹಿತರೆ ಹಾಗೂ ನಮ್ಮ ಸದಸ್ಯರುಗಳೇ, ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ಇವತ್ತು ಅಲ್ಹಮ್ದುಲಿಲ್ಲಾಹ್, ಇವತ್ತು ನಾವು ಬ್ಲಡ್ ಹೆಲ್ತ್ ಕೇರ್ ಹಾಗೂ ಸಫರ್ ಸ್ಪೋರ್ಟ್ಸ್ ಕಲ್ಚರಲ್ ಅಸೋಸಿಯೇಷನ್ ಜಂಟಿ ಆಶ್ರಯದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಅಂದರೆ ಒಂದನೇದಾಗಿ ರಕ್ತದಾನ ಶಿಬಿರ. ಅದರಲ್ಲಿ ನಾವು 101, 102 ರಕ್ತದಾನ ಮಾಡಿ ಎಲ್ಲರಿಗೂ ಒಂದು ಸಂತೋಷ ತಂದಿದೆ. ಅದಕ್ಕೆ ನಮ್ಮ ಎಲ್ಲ ಸದಸ್ಯರುಗಳು ಅವರ ಅಪಾರ ಕೊಡುಗೆಯಿಂದಲೇ ಈ 102 ನಮಗೆ ಮಾಡಲು ಅವಕಾಶ ಆಗಿದೆ. ಇವತ್ತು ನಾವು ಒಂದು ಸ್ಪೆಷಲ್ ಆಗಿ ನಮ್ಮ ಇಲ್ಲಿ ಊರಿನಲ್ಲಿ ಅಷ್ಟೇನು ಇಂಥ ಇದರಲ್ಲಿ ಯಾರು ಸಾಮಿಲಿಲ್ಲ, ಆದ್ರೂ ಕೂಡ ನಮ್ಮ ಮುಂದಿನ ತಲೆಮಾರಿಗೆ ಏನಂದ್ರೆ ಈ ಒಂದು ಡಾಕ್ಟರ್ ಹೇಳಿದಾಗೆ ಇದು ಚಿಕ್ಕದಿಂದ ಈಗ ಶಾಲೆಯಲ್ಲಿ ಸ್ಟಾರ್ಟ್ ಆಗಿದೆ. ಆ ಕಡೆಯಿಂದನೇ ಅದು ಶುರುವಾಗಿ ಬರ್ತದೆ. ಆವಾಗ ನಮ್ಮ ಯಂಗ್ ಮಕ್ಕಳಿಗೆ ಇಂತಹ ವಿಷಯದಲ್ಲಿ ನಾವು ಟಿವಿ ಮಾಧ್ಯಮದವರಿಗೆ ಕೂಡ ಇದರ ವಿಷಯದಲ್ಲಿ ನೀವು ತುಂಬಾ ಅವೇರ್ಸ್ ಮಾಡಬೇಕಂತ ಹೇಳಿ ನಾನು ಅವರಿಗೆ ಕಿವಿ ಮಾತು ಹೇಳಿದ್ದೇನೆ. ಅವರು ಮಾಡುವವರು ಅವರ ಬಾಸ್ ಹತ್ರ ಕೂಡ ಹೇಳಿದ್ದೇನೆ. ನಾವು ಇಲ್ಲಿ ಮಾಡಿದ್ದು ಸ್ವಲ್ಪ ಜನ ಆದ್ರೂ ಕೂಡ ಇದು ಒಂದು ಕಾರ್ಯಕ್ರಮ, ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವಾಗಿ ಹಮ್ಮಿಕೊಳ್ಳಬೇಕಂತ ಹೇಳಿ ಅವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ. ಅದು ಅಲ್ಲದೆ ನಾನು ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ಇಲ್ಲಿ ಇವರದ್ದು ರಕ್ತದಾನ ಶಿಬಿರ ಇತ್ತು ನಮ್ಮ ಕೊಲ್ಯದಲ್ಲಿ. ಆಗ ಡಾಕ್ಟರ್ ಅವರು ಬಂದಿದ್ರು. ನನಗೆ ಅವರ ಮಾತು ಕೇಳಿ ಹಲವು ವಿಷಯಗಳು ನನಗೆ ಕೂಡ ಗೊತ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ಇಂಥ ಸಮಯದಲ್ಲಿ ಅವರೊಂದು ಮಾತು ಹೇಳಿದ್ರು, ಯಾರೆಲ್ಲ ರಕ್ತ ಕೊಡ್ಬೋದು, ಯಾರೆಲ್ಲ ರಕ್ತದಾನ ಮಾಡ್ಬೋದು, ಯಾವುದರಿಂದ ಪ್ರಯೋಜನ ಇದೆ, ಇಂಥ ವಿಷಯದಲ್ಲಿ ಅವರು ಸರಿಯಾದ ಮಾಹಿತಿ ಕೊಟ್ಟಿದ್ದಾರೆ. ಅದು ನನಗೆ ಸಂತೋಷವಾಗಿ ನಮ್ಮ ಕ್ಲಬ್ ಅಲ್ಲಿ ಬಂದೊಮ್ಮೆ ನೀವು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಕ್ಕೆ ಅವರು ಹೋಗೊಟ್ಟು ಬಂದಿದ್ದಾರೆ. ಅವರಿಗೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಸಿದ್ದಾರೆ. ಅದು ತುಂಬಾ ಸಂತೋಷ ತಂದಿದೆ. ಅದೇ ತರ ನಮ್ಮ ಡಾಕ್ಟರ್ ನಾವು ಸರ್ಫರಾಜ್ ಹಸೀರ್ ಅವರನ್ನು ಕರೆದಿದ್ದೇವೆ. ನಿಮ್ಮ ಅಲ್ಲಿ ಹೆಸರು ಹಾಕಲಿಲ್ಲ, ದಯವಿಟ್ಟು ಶ್ರಮಿಸಬೇಕು. ಏನಂದ್ರೆ ಅವರು ಜೊಪ್ಪಲ್ಲಿ ಒಂದು 2 ವಾರ ಮುಂಚೆ ಹೀಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಸಹ ಹೋಗಿದ್ದೆ. ಅಲ್ಲಿ ಅವರು 1 ಗಂಟೆ ಒಂದು ಕಾರ್ಯಕ್ರಮ ಇಟ್ಟಿದ್ರು, ಪ್ರಾಜೆಕ್ಟ್ ಎಲ್ಲ ತಂದಿದ್ರು. ಒಳ್ಳೆ ಕಾರ್ಯಕ್ರಮ, ಅದರ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟರು. ಅದು ಇದಾಗಿ ಅವರು ಕಾರಣಾಂತರದಿಂದ ಅವರ ಕಾಲೇಜ್ ಇದರಲ್ಲಿ ಅವರು ಕ್ಯಾಲಿಕಟ್ಗೆ ಹೋಗಿದ್ದಾರೆ. ಹಾಗೆ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ನಾವು ಪ್ರಿಂಟ್ ಮಾಡಿ ಆಗಿತ್ತು. ಹಾಗೆ ನಾನು ಯಾಣಪ್ಪ ಹಾಸ್ಪಿಟಲ್ ಮಾತನಾಡಿದಾಗ ನಿಮ್ಮ ಹೆಸರು ಕೊಟ್ಟರು, ನೀವು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಾ, ಅದು ಕೂಡ ತುಂಬಾ ಸಂತೋಷ ತಂದಿದೆ. ಇನ್ನು ಮುಂದಕ್ಕೂ ಇಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆದಾಗ ನೀವು ಬರ್ಬೇಕು ಸರ್. ಯಾರಾದರೂ ನಮ್ಮಲ್ಲಿ ಇಂಥ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಟ್ಟರೆ ನಾವು ನಿಮ್ಮನ್ನು ಕರೀತೇವೆ ಸರ್. ಅಲ್ಲಿ ಕೂಡ ಬಂದು ನಮ್ಮ ಅಂದ್ರೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ನೆಕ್ಸ್ಟ್ ಬರುವ ವರ್ಷ ಮಾಡುತ್ತೇವೆ. ಆದರೆ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ 175ನೇ ಕಾರ್ಯಕ್ರಮ ಮಾಡಿದ್ದು. ಇದು ಖಾಲಿ 3-4 ವರ್ಷದಲ್ಲಿ ಮಾಡಿದಂತ ಕಾರ್ಯಕ್ರಮ. ಇನ್ನು ಹಲವು ವರ್ಷ ಇಂಥ ಕಾರ್ಯಕ್ರಮ ಮಾಡಬೇಕೆಂದು ನಮ್ಮ ನಿಯತ್ತಿದೆ. ಅಲ್ಲಾಹು ಬಲ್ಲ, ಅದು ಮುಂದುವರಿಸಲಿ ಅಂತ ಹೇಳಿ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅಂತ ಕಾರ್ಯಕ್ರಮದಲ್ಲಿ ಕೂಡ ನಮಗೇನಾದರೂ ಇಂಥ ಒಂದು ಅನುಭವಕ್ಕೆ ಬೇಕಾದರೆ ತಾವು ಬಂದು ಸಹಕರಿಸಬೇಕು. ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಈ ಮುಖ್ಯ ಕಾರಣ ನಮ್ಮ ಈ ಸಫರ್ ಸ್ಪೋರ್ಟ್ಸ್ ಎಲ್ಲ ಸದಸ್ಯರು, ಅವರ ಸಹಕಾರ ಇಲ್ಲದಿದ್ದರೆ ನಾವು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಆಗುದಿಲ್ಲ. ಇನ್ನು 15 ತಾರೀಕು ನಾವು ಆಕ್ಚುಲಿ 15th ಆಗಸ್ಟ್ಗೆ ನಾವು ಇಂಥ ಕಾರ್ಯಕ್ರಮ ಇಡುವುದು. ಈ ಕಾರಣಾಂತರ ಸ್ಥಳದ ಕೂಡ ಅವಕಾಶ ಕಡಿಮೆ ಇತ್ತು. ಹಾಗೆ ಇವತ್ತು ಬ್ಲಡ್ ಕ್ಯಾಂಪ್ ಇಟ್ಟೆವು. 15ಕ್ಕೆ ಅಲ್ಲಿ ಬರ್ತಿದೆ. 15ಕ್ಕೆ ಕೂಡ ನಮ್ಮ ಆರೋಗ್ಯ ಶಿಬಿರ ಮತ್ತು ಅಬಾ ಕಾರ್ಡ್ ನೋಂದಣಿ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ಇನ್ಶಾ ಅಲ್ಲಾಹ್ ಆ ಕಾರ್ಯಕ್ರಮವು ನಮ್ಮೆಲ್ಲ ಸದಸ್ಯರ ಸಹಕಾರದಿಂದ ಯಶಸ್ವಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ನಾವು ನಾನು ಸಫರ್ನ ವಿಷಯ ಸ್ವಲ್ಪ ಹೇಳಿದೆ. ನಮ್ಮ ಬ್ಲಡ್ ಹೆಲ್ತ್ ಕೇರ್ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಅಲ್ಲಿ ನಾವು ಒಂದೇ ಊರಿನ ಜನರಲ್ಲ,
ಇಲ್ಲಿ ನಾವು ಸಫರ್ದ ನಮ್ಮ ಈ ಏರಿಯಾದ ಪರಿಸರದವರಾದ್ರೂ ಕೂಡ ಇದು ನಮ್ಮ ಸಫರ್ 35 ವರ್ಷ. ಹಲೋ ಸದಸ್ಯರು ಫಾರೂಕ್ ಅಚ್ಚಿ ಅವರು, ಐಬರ್ ಅವರು, ನಮ್ಮ ಫತಕ್ರ ಅವರು, ಅದೇ ತರ ಕೆಲವು ಮೆಂಬರ್ ಇದ್ದಾರೆ ಹೊರಗಿದ್ದಾರೆ. ಇವರು ಹಲವು ಪರಿಶ್ರಮದಿಂದ ಇಂತಹ ಸಾಧನೆ ಕೂಡ ಮಾಡಿದ್ದಾರೆ. ಇದೆಲ್ಲ ಸುಮ್ಮನೆ ತಂದಿಟ್ಟದಲ್ಲ, ಇದು ಕ್ರಿಕೆಟ್ ರಂಗದಲ್ಲಿ ಅದೇ ತರ ಹಲವು ಕಾರ್ಯಕ್ರಮದಲ್ಲಿ ಮಾಡಿದಂತ ಸಾಧನೆಗಳು. ಅಲ್ಹಮ್ದುಲಿಲ್ಲಾ ಇತ್ತೀಚೆಗೆ ನಮ್ಮ ಸಫರ್ನಲ್ಲಿ ಕೆಲವು ಮುಂಚೆ ಸಾಧಾರಣ ನಾವು ಕ್ರಿಕೆಟ್ ಅಲ್ಲಿ ಎಲ್ಲಿ ಹೋದ್ರು ಸಫರ್ 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 ಅಂತ ಹೆಸರಿತ್ತು. ಎಲ್ಲಿ ಮಂಜೇಶ್ವರ ಹೋಗಲಿ, ಉಪ್ಪಳ ಹೋಗಲಿ, ಕಾಸರಗೋಡು ಈ ಕಡೆ ಹಲವು ಪ್ರದೇಶದಲ್ಲಿ ಇತ್ತು. ಇವಾಗ ಸ್ವಲ್ಪ ದಿವಸದಿಂದ ನಮ್ಮ ಓಲ್ಡ್ ಮೆಂಬರ್ ಎಲ್ಲ ಆ ಕಡೆ ಈ ಕಡೆ ಆಗಿ ಈಗ ಅವರೆಲ್ಲ ಆಡುದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲ ವಯಸ್ಸಾಗಿದೆ ನಮಗೆ. ಈಗ ಯಂಗ್ಸ್ಟಾರ್ ಮುನ್ನೂರವರು ಅದರ ಕ್ಯಾಪ್ಟನ್, ಅದೇ ತರ ಕೆಲವು ಜನ ಇದ್ದಾರೆ. ಈ ಒಂದು 2-3 ವರ್ಷದಲ್ಲಿ ಒಳ್ಳೆ ಹೊಸ ಈ ಕಡೆಯಿಂದ ಈ ಕಡೆವರೆಗೆ ಎಲ್ಲ ಹೊಸದ್ದು ಒಳ್ಳೆ ಮ್ಯಾಚ್. ಹೋದ ವರ್ಷ ಹಲವು ಸಾಧನೆ ಮಾಡಿ ನಮಗೆ ನಮ್ಮ ಹೆಸರು ನಮ್ಮ ಸಫರಿಗೆ ಕೀರ್ತಿ ತಂದಿದ್ದಾರೆ. ಅವರಿಗೆ ನಾನು ನಮ್ಮ ಕ್ರಿಕೆಟ್ ತಂಡಕ್ಕೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ತರ ನಾವು ಬ್ಲಡ್ ಹೆಲ್ತ್ ಕೇರ್ ನಾನು 2 ಅಧ್ಯಕ್ಷ ಆಗಿದೆ ಗಣ್ಣ, ಅದರ ವಿಷಯ ಕೂಡ ಸ್ವಲ್ಪ ಹೇಳಬೇಕಾಗ್ತದೆ, ಇದರ ವಿಷಯ ಕೂಡ ಹೇಳಬೇಕಾಗಿದೆ. ನಮ್ಮ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಒಂದೇ ಊರಿನ ಸದಸ್ಯರಲ್ಲ, ಹಲವು ಊರಿನ ಸದಸ್ಯರಿದ್ದಾರೆ. ಸತ್ತಾರ್ ಪುತ್ತೂರು, ಕಲಾಯಿ, ಸಫಾನ್ ಕಲಾಯಿ, ಬಶೀರ್ ಮಂಗಳೂರು, ಅದೇ ತರ ಸಂಸು, ಅದೇ ತರ ನಮ್ಮ ಇಂತಿಯಾಜ್ ಬಜ್ಪೆ, ಜಾಕಿರುಲ್ಲಾ, ಅಶ್ರಫ್ ಮಂಚಿಲ, ಹಲವು ಜನ ಈ ಕಾರ್ಯದಲ್ಲಿ. ನಾನು ಒಬ್ಬ ಮಂಚಿಲದವ, ನಾನು ಮಂಗಳೂರಲ್ಲಿ ಇರೋದು. ಎಲ್ಲರೂ ಸೇರಿ ಮಾಡುವಂತ ಕಾರ್ಯಕ್ರಮ, ಊರಿನವರಾದ ಒಟ್ಟಿಗೆ ಮಾಡಿ ಇಂಥ ಕಾರ್ಯಕ್ರಮ ಮಾಡುವುದು. ಆ ಸದಸ್ಯರನ್ನು ಈಗ ವಾಟ್ಸಪ್ ಗ್ರೂಪ್ ಇದ್ದ ಕಾರಣ ಎಲ್ಲ ಸದಸ್ಯರು ನಮ್ಮ ಇದರಲ್ಲಿ ಗ್ರೂಪ್ ಅಲ್ಲಿ ಇದ್ದಾರೆ. ಅವರಿಗೆ ನಾವು ಇದರ ವಿಷಯ ಮಾಹಿತಿ ಕೊಟ್ಟು ಇಂಥ ಒಂದು ಕಾರ್ಯಕ್ರಮವನ್ನು ಇದು ಮಾಡ್ತೇವೆ, ಮುಂದೆ ಕೊಂಡೋಗ್ತಾ ಇದ್ದೇವೆ. ಇನ್ಶಾ ಅಲ್ಲಾಹ್ ಅಲ್ಲಾಹುವಿನ ಮುಂದೆ ಹೋಗಲು ಅವಕಾಶ ಮಾಡಿಕೊಡಲಿ ಅಂತ ಹೇಳಿ ಇವತ್ತು ನಮಗೆ ಸಹಕಾರ ಮಾಡಿಕೊಟ್ಟಂತ ಎಲ್ಲ ಡಾಕ್ಟರ್ ಅವರಿಗೂ, ನಮ್ಮ ಗೆಸ್ಟ್ ಬಂದವರು, ಅದಾಗಿ ಅಮಿತ್ ಗೊತ್ತಮಂಜೆ ಇವರು, ನಮ್ಮ ಕಾರ್ಯನಿರ್ವಾಹಕರು, ಎಲ್ಲಾ ಕಾರ್ಯಕ್ರಮದಲ್ಲಿ ಕೂಡ ಇವರನ್ನೇ ಕರೀಲಿಕ್ಕೆ ಇದ್ದಾರೆ. ನಮ್ಮ ಸಫರದಲ್ಲಿ ಒಳ್ಳೆ ಐಬರ್ ಹಲವು ಸದಸ್ಯರಿದ್ದಾರೆ, ಎಲ್ಲ ಮಾತನಾಡುವರು. ಅವರು ಕೂಡ ಹೇಳುದು ಅಮಿತ್ ಗೊಲ್ತಮಂಜಲನ್ನು ಕರೀರಂತ ಅಂತ ಒಂದು ಕಾರ್ಯಕ್ರಮ. ಇವರು ಈ ಕಾರ್ಯಕ್ರಮ ಇಲ್ಲಿಗಲ್ಲ, ದುಬೈಯಲ್ಲಿ ಕೂಡ ಇಂಥ ಕಾರ್ಯನಿರ್ವಹಕ್ಕಾಗಿ ಕೆಲಸ ನಡೆಸಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿದೆ. ಅದೇ ತರ ನಮ್ಮ ಆಸಿಫ್ರವರು ಕೂಡ ನಮ್ಮ ಯಾವುದೇ ಫಂಕ್ಷನ್ ಇರಲಿ ಅವರಿಗೆ ಖಾಲಿ ಒಂದು ಕಾಲ್ ಮಾಡಿ ಕೂಡಲೇ ಹೊಸಕುರ್ಲದ ಸದಸ್ಯರು ಅವರು ಕರೆದ ಕೂಡಲೇ ಓಡಿಕೊಂಡು ಬರ್ತಾರೆ. ಆಗ್ಲಿ, ಎಲ್ಲರಿಗೂ ನಾನು ಜಾಸ್ತಿ ಮಾತನಾಡಲು ಬಯಸುವುದಿಲ್ಲ. ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಸಫರ್ನವರು ಕೂಡ ಅವಕಾಶ ಮಾಡಿದ್ದಾರೆ. ಅದೇ ತರ ಬ್ಲಡ್ ಹೆಲ್ತ್ ಕೇರ್ ಅವಕಾಶ. ಎಲ್ಲರಿಗೂ 2 ಮಾತಿನ ವಂದನೆಯನ್ನು ಅರ್ಪಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ನಮ್ಮ ನಂತರ ಜನ ನಮ್ಮನ್ನ ನೆನಪಿಸಿಕೊಳ್ಳಬೇಕಾದರೆ 2ರಲ್ಲಿ ಒಂದನ್ನ ಮಾಡಬೇಕು. ಒಂದು ಓದಬಹುದಾದನ್ನ ಬರೆಯಬೇಕು, ಇಲ್ಲವೇ ಬರೆಯುವಂತದನ್ನ ಮಾಡಬೇಕು. 2ನ್ನು ಕೂಡ ಮಾಡಿದಂತವರು ವ್ಯಕ್ತಿತ್ವ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಅಧ್ಯಕ್ಷರಾದ ನಸೀರ್ ಹುಸೇನ್ ರವರು. ಅವರಿಗೆ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ. ಜಗದ್ಗುರು ವಿಶ್ವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗ ಹೇಳಿದಂತ ಒಂದು ಮಾತು, ಓರ್ವ ಮನುಷ್ಯ ಮರಣ ಹೊಂದಿದ ತಕ್ಷಣ ಆತನ ಎಲ್ಲ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ. ಓರ್ವ ಮನುಷ್ಯ ಮರಣ ಹೊಂದಿದ ತಕ್ಷಣ ಎಲ್ಲಾ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ. ಆದರೆ 3 ಕಾರ್ಯಕ್ರಮ ಅವರನ್ನ ಪುನಃ ಸೇರ್ಪಡೆಗೊಳ್ಳಲಿದೆ. ಇಲ್ಮುನ್ ಇದಾ ಮಾತಲ್ ಇನ್ಸಾನು ಇನ್ಕತ ಅಮಲುಹು ಇಲ್ಲಾ ಮಿನ್ ಸಲಾಸ್. 3 ಕಾರ್ಯಕ್ರಮ ಪುನಃ ಅವರನ್ನ ಸೇರಲಿದೆ. ಒಂದನೇದಾಗಿ ಇಲ್ಮುನ್ ಯಂತಫಿউ ಬಿಹಿ, ಅವನ ವಿದ್ಯಾಭ್ಯಾಸ, ಅವನ ಜ್ಞಾನ, ಅವನ ವಿದ್ಯಾಭ್ಯಾಸ, ಅವನ ಶಿಕ್ಷಣ ಒಂದನೇದಾಗಿ ಅವನನ್ನ ಸೇರ್ಪಡೆಗೊಳ್ಳಲಿದೆ. 2ನೇದಾಗಿ ಅವಲೆದುನ್ ಸ್ವಾಲಿಹ, ಅವನ ಕುಟುಂಬ, ಅವನ ಸಂತತಿ, ಅವನ ಮಕ್ಕಳು 2ನೇದಾಗಿ ಅವನನ್ನ ಸೇರ್ಪಡೆಗೊಳ್ಳಲಿದೆ. 3ನೇದಾಗಿ ಸದಕತುನ್ ಜಾರಿಯ, ನಿಷ್ಕಲಂಕವಾಗಿ ನೀಡುವಂತಹ ದಾನ ಧರ್ಮ. ಅದಾಗಿದೆ ಬ್ಲಡ್ ಹೆಲ್ತ್ ಕೇರ್ ನವರು ಮಾಡಿದಂತಹ ಒಂದು ದಾನ ಧರ್ಮ. ಇದು ನಮ್ಮ ನಂತರ ನಮಗೆ ಸಿಗುವಂತಹ ನಮ್ಮ ನಂತರ ನಮಗೆ ಇರತಕ್ಕಂತಹ ಒಂದು ಅವಸ್ಥೆ. ಖಂಡಿತವಾಗಿ ಇದನ್ನ ಈ ರೀತಿ ನಾವು ಮುನ್ನಡೆಸೋಣ. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಗಾಗಿ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸಾಗರ್ ಕಲೆಕ್ಷನ್ ಪಾಲುದಾರರು ಮಾಲಕರಾಗಿರ್ತಕ್ಕಂಥ ಇಸ್ಮಾಯಿಲ್
ಸಾಗರ್ ಅವರಿಗೆ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಅಧ್ಯಕ್ಷರು ಇಂದಿನ ಈ ಒಂದು ಸುಂದರ ಕ್ಷಣ ನಾಳಿನ ಸುಂದರ ನೆನಪುಗಳಿಗೆ ಪರಿವರ್ತನೆ ಆಗ್ತಾ ಇದೆ. ನಮ್ಮನ್ನ ಯಾವತ್ತೂ ಮರೆಯುವಂತಿಲ್ಲ ಈ ಒಂದು ಸ್ಮರಣಿಕೆಯಿಂದಾಗಿ. ಅದೇ ರೀತಿ ಪವಿತ್ರ ಕುರ್ಆನ್ನ ಶ್ಲೋಕವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಮುಂದೆ ಪಠಿಸಿದ ವಿದ್ಯಾರ್ಥಿ ನಿಬಾಲ್ ಕಾರ್ಯಕ್ರಮದಲ್ಲಿ ನಮಗೆ ರಕ್ತದಾನದ ಬಗ್ಗೆ ಮಾಹಿತಿ ನೀಡತಕ್ಕಂತ ಮುರಳಿ ಮೋಹನ್ ಚುಂತಾರ್ ಅವರು ಸುಮಾರು ಹಲವಾರು ಮಂದಿಗಳನ್ನ ತಮ್ಮ ಸ್ಪರ್ಧೆಯಲ್ಲಿ ಸೇರಿಸಿಕೊಂಡು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡುವಂತ ಓರ್ವ ವ್ಯವಸ್ಥಿತ ನಿಷ್ಠಾವಂತ ವೈದ್ಯರಾಗಿರ್ತಾರೆ ಚುಂತಾರ್ ಅವರು. ವಿಶೇಷವಾಗಿ ನಾವು ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ ಮಾಡಬೇಕು. ಸಮಾಜ ಸೇವೆಯಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರ್ತಕ್ಕಂಥವರು. ಅದೇ ರೀತಿ ಮುರಳಿ ಮೋಹನ್ ಚುಂತಾರ್ ಅವರು, ಅದೇ ರೀತಿ ರೋಬೆನ್ ಅಬ್ರಾಮ್ ಜಾಕೋಬ್ ಅವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆ ಅದೇ ರೀತಿ ಸಫರ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಅವರಿಗೆ ನಾವು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ನಿಪಾಲ್ ಸುಂದರವಾದಂತಹ ಕಂಠದಲ್ಲಿ ಈ ಒಂದು ಪವಿತ್ರ ಕುರ್ಆನ್ನ ಶ್ಲೋಕವನ್ನ ಪಠಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದಂತಹ ವಿದ್ಯಾರ್ಥಿ ನಮ್ಮ ಅಧ್ಯಕ್ಷರ ಸುಪುತ್ರ ಆಫಿಲ್ ನಿಪಾಲ್ ರವರಿಗೆ ಇವರ ಬದುಕು ಬಂಗಾರವಾಗಲಿ, ಬಾಳು ಶೃಂಗಾರವಾಗಲಿ ನಮ್ಮೆಲ್ಲರ ಶುಭ ಹಾರೈಕೆ. ಇದೀಗ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಗೆ ಸಫರ್ ಸಂಸ್ಥೆಯಿಂದ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಎರಡೂ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಜೀರ್ ಹುಸೇನ್ ರವರು, ಅದೇ ರೀತಿ ನಮ್ಮ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ನೀಡಿ ಗೌರವಿಸ್ತಾ ಇದ್ದೇವೆ. ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಎಡ್ಮಿಟ್ ಬಳಗ